कथं स पुरुषः पार्थ कं घातयति हन्तिकम्. ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ. ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪದಾನಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ರಿಗೂ ನನ್ನ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ಸ್ಕ್ರೀನ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ. ಓಕೆ, ನಾವು ಕ್ವಿಕ್ ಒಂದು 2 minutes ಕೀರ್ತನೆ ಮಾಡಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 2 ಗೀತಾಸಾರ ಸಂಗ್ರಹ ಸಾಂಖ್ಯಯೋಗ, ಅಥವಾ ಇದು ಗೀತಾ ಸಾರಾಂಶ ಏನನ್ನಾದರೂ ಕರೀಬಹುದು. ಯಾಕೆಂದರೆ ಈ 2ನೇ ಅಧ್ಯಾಯ ಅನ್ನುವಂತಹದ್ದು ಬಹಳ ಬಹಳ ಮುಖ್ಯ. ಇದು ಭಗವದ್ಗೀತೆಯ ಸಾರಾಂಶವನ್ನೇ ನಮಗೆ ಇಲ್ಲಿ ಕೊಡುತ್ತೆ. ಯಾಕೆಂದರೆ ಈ ಅಧ್ಯಾಯದಲ್ಲಿ ಭಗವಂತ ಅರ್ಜುನನ 5 ಏನು ಕಾರಣಗಳನ್ನ ಕೊಟ್ಟಿದ್ದಾನೆ ಅವನು ನಿನ್ನೆ, ಅದ್ರ ಬಗ್ಗೆ ಉತ್ತರವನ್ನು ಭಗವಂತ ಕೊಡ್ತಾನೆ. ಭಗವಂತನ ಎಂಟ್ರಿ ಆಗ್ತಾ ಇದೆ. ಸೊ ಅದರಿಂದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ
ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನಿನ್ನಿನ ಅಧ್ಯಾಯವನ್ನು ಸಂಕ್ಷಿಪ್ತವಾಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಯಾರಾದರೂ ಶೇರ್ ಮಾಡ್ತೀರಾ? ನಿನ್ನಿನ ಅಧ್ಯಾಯದಲ್ಲಿ ನಾವು ಏನೆಲ್ಲ ನೋಡಿದ್ವಿ? ಒಂದು 4-5 ಪಾಯಿಂಟ್ಸ್ ಅಲ್ಲಿ ಹೇಳ್ಬಹುದು ಮುಖ್ಯವಾಗಿ. ಸೊ ನಿಮ್ಮಲ್ಲಿ ಯಾರಾದರೂ ಹರೇ ಕೃಷ್ಣ ಯಾರಾದರೂ ಹೇಳ್ತೀರಾ? ಎಲ್ರಿಗೂ ಕೇಳಿಸ್ತಾ ಇದೆಯಲ್ಲ ನನ್ನ ಸೌಂಡು? ಹರೇ ಕೃಷ್ಣ. ಮಾತಾಜಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹಾ, ಹರೇ ಕೃಷ್ಣ ಪ್ರಭುಜಿ. ಶ್ರೀನಿವಾಸ್ ಪ್ರಭುಜಿ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಹೌದು. ಓಕೆ ಓಕೆ, ಸ್ಕ್ರೀನ್ ಅಲ್ಲಿ ಕೇಳಿಸ್ತಾ ಇದೆ. ನಿನ್ನೆ ನಾವು ಗೀತದ ಮಹಾತ್ಮವನ್ನು ಕೇಳಿದ್ದೇವೆ. ಮತ್ತೆ 9 ಕಾರಣಗಳು ಯುದ್ಧ ಗೆಲ್ಲಲು, ಪಾಂಡವರು ಯುದ್ಧ ಗೆಲ್ಲಲು 9 ಕಾರಣಗಳು, ಅದರ ಬಗ್ಗೆ ನಾವು ಮಾತಾಡಿದ್ದೇವೆ. ಅಂದ್ರೆ ಧರ್ಮಕ್ಷೇತ್ರ, ಕಪಿಧ್ವಜ, ಶಂಖ, ಗಾಂಡೀವ, ರಥ, ಜೀವಿತ, ಏಕಾದಶಿ, ಭಾಗ್ಯಲಕ್ಷ್ಮಿ, ಮೋಕ್ಷದ ಏಕಾದಶಿ, ಮತ್ತು ಸಹಾನುಭೂತಿ, ಸಂತೋಷ, ಪಾಪ, ಅದರ ಬಗ್ಗೆ ಎಲ್ಲ ನಾವು 5 ಕಾರಣಗಳಲ್ಲಿ ಸಹಾನುಭೂತಿ, ಹೌದು, ಇಲ್ಲದಿರುವಿಕೆ, ಪಾಪ ಪ್ರತಿಕ್ರಿಯೆ, ಕುಟುಂಬ ಸಂಪ್ರದಾಯದ ನಾಶ, ಮತ್ತು 5ನೇದಾಗಿ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಈ 5 ಕಾರಣಗಳು. 9 ಕಾರಣಗಳಲ್ಲಿ ನೀವು ಋಷಿಕೇಶನನ್ನ ಮರೆತ್ರಿ, ಭಾಗ್ಯಲಕ್ಷ್ಮಿಯನ್ನ ಮರೆತ್ರಿ. ಹೇಳಿದ್ದೇನೆ. ಭಾಗ್ಯಲಕ್ಷ್ಮಿ, ಕೃಷ್ಣ. ಓಕೆ ಓಕೆ, ಹರೇ ಕೃಷ್ಣ. ಸೊ ನಾವು 3 ಜನರ ರಿಯಾಕ್ಷನ್ ಅನ್ನ ನೋಡಿದ್ವಿ. 3 ಜನರ ಪ್ರತಿಕ್ರಿಯೆ ಒಂದೇ ಸನ್ನಿವೇಶಕ್ಕೆ. ಧೃತರಾಷ್ಟ್ರನ ಪ್ರತಿಕ್ರಿಯೆ, ದುರ್ಯೋಧನನ ಪ್ರತಿಕ್ರಿಯೆ ಮತ್ತು ಅರ್ಜುನನ ಪ್ರತಿಕ್ರಿಯೆ. ಅರ್ಜುನ ಸಾತ್ವಿಕನಾಗಿರುವುದರಿಂದ ಅವನು ಗುರುಗಳ ಇದನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ಆದೇಶಗಳನ್ನ, ಶಾಸ್ತ್ರಗಳನ್ನ ಅವನು ಆಲೋಚನೆ ಮಾಡ್ತಾನೆ. 1000 ಸಲ ಆಲೋಚನೆ ಮಾಡ್ತಾನೆ, ನಾನು ಮಾಡ್ತಾ ಇರೋದು ಸರಿನಾ ಅನ್ನುವಂಥದ್ದನ್ನ. ಆದರೆ ದುರ್ಯೋಧನಿಗೆ ಅಗ್ರೆಷನ್, ಅವನು ತುಂಬಾ ಮುತ್ಸದ್ದಿ, ಅವನಿಗೆ ತಾನು ಯುದ್ಧ ಗೆಲ್ಲಬೇಕು ಅನ್ನುವಂಥದ್ದು ಒಂದು ಇದರಿಂದ ದ್ರೋಣಾಚಾರ್ಯರ ಹತ್ರ ಹೋಗಿ ನಿಮ್ಮ ಪ್ರೀತಿಯ ಶಿಷ್ಯ ದೃಪದನ ಮಗ ದೃಷ್ಟದ್ಯುಮ್ನ ಬಗ್ಗೆ ಹೇಳ್ತಾನೆ. ಯಾಕೆಂದ್ರೆ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರನ್ನ ಕೊಲ್ಲಲಿಕ್ಕೆ ಹುಟ್ಟಿರುವಂತಹ ಜೀವ ಆಗಿರೋದ್ರಿಂದ ಅವನು ಅದನ್ನ ನೆನಪು ಮಾಡ್ತಾನೆ. ಅಷ್ಟೇ ಅಲ್ಲ, ಆಮೇಲೆ ಎಲ್ಲ ಶಂಖಗಳನ್ನು ಊದ್ತಾರೆ. ಯುದ್ಧ ಶುರುವಾಗತ್ತೆ. ಯುದ್ಧ ಶುರುವಾಗುವ ಮೊದಲು ಸೇನಾವಲೋಕನ ಮಾಡಬೇಕು ಅಂತ ಅರ್ಜುನ ಏನ್ ಮಾಡ್ತಾನೆ, 2 ಸೈನ್ಯದ ಮಧ್ಯದಲ್ಲಿ ಹೋಗಿ ನಿಲ್ತಾನೆ. ನಿಂತುಬಿಟ್ಟು ಅವರನ್ನೆಲ್ಲ ನೋಡ್ಬಿಟ್ಟು 5 ಕಾರಣಗಳನ್ನ ಕೊಟ್ಟು ತಾನು ಯುದ್ಧ ಮಾಡೋದಿಲ್ಲ, ತನ್ನ ಕೈಯಿಂದ ಗಾಂಡೀವ ಜಾರ್ತಾ ಇದೆ, ನನ್ನ ಗಂಟ್ಲು ಒಣಗಿ ಬರ್ತಾ ಇದೆ, ನಾನು ಏನು ಮಾಡಬೇಕು ಅನ್ನೋದು ನನಗೆ ತೋಚ್ತಾ ಇಲ್ಲ ಅನ್ನುವಂಥ ನಿರ್ಣಯವನ್ನ ಸಹಿತ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ಅಧ್ಯಾಯ 2ರಲ್ಲಿ ನಾವು ನೋಡ್ಲಿಕ್ಕೆ ಇರುವಂತಹದ್ದು ಅರ್ಜುನ
ಕೊಟ್ಟಿರುವಂತಹ 5 ಕಾರಣಗಳು: ಸಹಾನುಭೂತಿ, ಸಂತೋಷವಿಲ್ಲ, ಪಾಪ ಚಟುವಟಿಕೆಗಳ ಭಯ, ಕುಟುಂಬ ಸಂಪ್ರದಾಯದ ನಾಶ ಮತ್ತೆ ನಿರ್ಣಯ. ಅದಕ್ಕೆ ಭಗವಂತ ಸಹಾನುಭೂತಿಗೆ ಇವತ್ತು ಉತ್ತರ ಕೊಡ್ತಾನೆ. ನೀನು ಯಾರು ಸಾಯೋದಿಲ್ಲ, ಇಲ್ಲೇ ಶರೀರ ಮಾತ್ರ ನಾಶವಾಗತ್ತೆ, ನಾವು ದೇಹವಲ್ಲ, ಹಾಗಾದ್ರೆ ನಾವು ಯಾರು ಅನ್ನೋದನ್ನು ಅವನು ಹೇಳ್ತಾನೆ. ಸಂತೋಷವಿಲ್ಲ ಅನ್ನುವಂಥದ್ದಕ್ಕೆ ಅವನು ಹೇಳ್ತಾನೆ, ಕ್ಷತ್ರಿಯನಾಗಿ ನೀನು ನಿನ್ನ ಕರ್ತವ್ಯವನ್ನ ಮಾಡು, ನಿನ್ನ ಕರ್ತವ್ಯವನ್ನ ಮಾಡುವುದರಿಂದ ನಿನಗೆ ಸ್ವರ್ಗ ಇಲ್ಲವೇ ರಾಜ್ಯ, ಎರಡರಲ್ಲಿ ಒಂದು ಸಿಗತ್ತೆ, ನೀನು ನಿನ್ನ ಕರ್ತವ್ಯವನ್ನಷ್ಟೇ ಮಾಡು ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಸೊ ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ ನಾವು ಯಾವ ರೀತಿ ಕರ್ತವ್ಯವನ್ನ ಮಾಡಬೇಕು ಹಾಗಾದ್ರೆ ಅನ್ನುವಂಥದ್ದು. ಪಾಪ ಚಟುವಟಿಕೆಗಳ ಬಗ್ಗೆ ಭಯ ಹೇಳ್ತಾನೆ ಅವನು. ಭಕ್ತಿಯಿಂದ ಮಾಡಿದ ಯಾವುದೇ ಕೆಲಸಕ್ಕೆ ಪಾಪ ಅಥವಾ ಪುಣ್ಯ ಅಂಟುವುದಿಲ್ಲ. ಭಗವಂತನಲ್ಲಿ ಮನಸ್ಸನ್ನಿಟ್ಟು ಮಾಡಿದ ಯಾವುದೇ ಕೆಲಸಕ್ಕೆ ಪಾಪ ಮತ್ತೆ ಪುಣ್ಯ ಅಂದ್ರೆ ಕರ್ಮ ಫಲಗಳು ಅಂಟುವುದಿಲ್ಲ. ಸೊ ಇವತ್ತು ನಾವು ಕರ್ಮ ಫಲಗಳ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಮಾಡ್ಲಿಕ್ಕಿದ್ದೇವೆ, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಕುಟುಂಬ ಸಂಪ್ರದಾಯದ ನಾಶದ ಬಗ್ಗೆ ಹೇಳ್ತಾನೆ. ಇಲ್ಲಿ ವರ್ಣಶಂಕರ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗತ್ತೆ. ಶಾಸ್ತ್ರದಲ್ಲಿ ಅದಕ್ಕೆಲ್ಲ ಪರಿಹಾರಗಳನ್ನ ಹೇಳಲಾಗಿದೆ. ಈ ರೀತಿಯಾಗಿ ಒಂದು ಸಂದಿಗ್ಧ ಪರಿಸ್ಥಿತಿ ಏನು ಇಲ್ಲಿ ಅರ್ಜುನ ಹೇಳ್ತಾ ಇರುವಂತಹದ್ದು, ನಾವು ಕುಟುಂಬದ ಹಿರಿಯರನ್ನೆಲ್ಲ ಈ ಯುದ್ಧದಲ್ಲಿ ಕೊಂದ್ರೆ ಸ್ತ್ರೀಯರು ಅಂದ್ರೆ ಅವರು ವ್ಯಭಿಚಾರಿಣಿಗಳಾಗಬಹುದು, ಧರ್ಮಗಳನ್ನ ಪಾಲಿಸದೇ ಇರ್ಬೋದು, ಮತ್ತೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಯಾರು ಇರುವುದಿಲ್ಲ, ಅವರು ಸಹಿತ ಅಧರ್ಮಿಗಳಾಗ್ತಾರೆ. ಅದರಿಂದ ಅದಕ್ಕೆ ನಾನು ಕಾರಣ ಆಗ್ತೇನೆ ಅನ್ನುವಂಥ ಒಂದು ಮಾತು ಹೇಳ್ತಾನೆ. ಆದರೆ ಅದಕ್ಕೆ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದರೆ, ಇಲ್ಲಿ ವರ್ಣಶಂಕರ ಆ ಥರದ ಒಂದು ಸಂದಿಗ್ಧ ಪರಿಸ್ಥಿತಿ ಬರಬಾರ್ದು ಅಂದರೆ ನಾವು ಆದರ್ಶಪ್ರಾಯರಾಗಿರಬೇಕು, ನಾವು ಕರ್ತವ್ಯವನ್ನು ಮಾಡಬೇಕು, ನಾವು ಶಾಸ್ತ್ರವನ್ನು ತಿಳ್ಕೊಳ್ಬೇಕು, ನಾವು ಆ ರೀತಿಯಾಗಿ ಎಲ್ಲವನ್ನ ತಿಳ್ಕೊಂಡು ನಾವು ಆ ರೀತಿಯಾಗಿ ಆಚರತೆ ಶ್ರೇಷ್ಠ, ನಾವು ಆ ರೀತಿಯಾಗಿ ಶ್ರೇಷ್ಠ ಅಂದರೆ ನಾವು ಆಚರಣೆ ಮಾಡಿದಾಗ ಇಂತಹ ಸಂದಿಗ್ಧತೆ ಉಂಟಾಗುವುದಿಲ್ಲ. ಯಾಕೆಂದ್ರೆ ಅವರು ಸಹಿತ ನಮ್ಮನ್ನ ಹಿಂಬಾಲಿಸ್ತಾರೆ, ನಮ್ಮನ್ನ ಫಾಲೋ ಮಾಡ್ತಾರೆ ಅನ್ನೋದನ್ನ ಭಗವಂತ ಹೇಳ್ತಾನೆ. ನಿರ್ಣಯದ ಬಗ್ಗೆ ಹೇಳ್ತಾನೆ. ದೃಢ ನಿಶ್ಚಯದಿಂದ ನೀನು ಏನನ್ನೇ ಮಾಡಿದರೂ ಮಾಡು, ಆದರೆ ಅದರ ಫಲವನ್ನ ನನಗೆ ಅರ್ಪಿಸು, ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಕರ್ಮ ಫಲ ತ್ಯಾಗದ ಬಗ್ಗೆ ಇಲ್ಲಿ ಮಾತಾಡ್ತಾನೆ ಅವನು. ದೃಢ ನಿಶ್ಚಯ, ಅದು ನಿಶ್ಚಯ ಆಗತ್ತೆ. ಯಾವಾಗ ನಾವು ಫಲಗಳನ್ನು ಅಪೇಕ್ಷಿಸದೆ ಕೆಲಸವನ್ನ ಮಾಡ್ತೇವೋ ಆಗ ಆ ಫಲಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಿಬಿಡ್ಬೇಕು, ನಾವು ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಅನ್ನೋದನ್ನ ಮಾತನ್ನು ನಾವಿಲ್ಲಿ ನೋಡುವ. ಅದು ಭಕ್ತಿಯಲ್ಲಿ ಮಾತ್ರ ಸಾಧ್ಯ ಅನ್ನೋದನ್ನ ಭಗವಂತ ಇವತ್ತು ಹೇಳ್ತಾನೆ. ಸೊ ಭಗವಂತ ಇವತ್ತು ಬರ್ತಾ ಇದ್ದಾನೆ, ಎಂಟ್ರಿ ಕೊಡ್ತಾ ಇದ್ದಾನೆ. ಅರ್ಜುನ ಹೇಳ್ತಾ ಇದ್ದಾನೆ ನನ್ನ ಹತ್ರ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಭಗವಂತ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅರ್ಜುನಿಗೆ, ಫಸ್ಟ್ ನೋಡಿ ಶ್ರೀಕೃಷ್ಣನ ಆಗಮನ ಭಗವದ್ಗೀತೆಯಲ್ಲಿ ಭಗವಾನು ವಾಚ, ಭಗವಂತನೇ ಹೇಳ್ತಾ ಇರುವಂತಹದ್ದು. ಸಾಕ್ಷಾತ್ ಕೃಷ್ಣನೇ ಬಂದು ಇಲ್ಲಿ ಹೇಳ್ತಾ ಇರುವಂತಹ ಒಂದು ಭಗವದ್ಗೀತೆ ನಮ್ಮ ಎದುರಿಗಿರುವಾಗ ನಾವು ಅದನ್ನ ಕೇಳಲಿಕ್ಕೋಸ್ಕರ, ಅದನ್ನ ಅಭ್ಯಾಸ ಮಾಡ್ಲಿಕ್ಕೋಸ್ಕರ ಎಷ್ಟೋ ಜನ ಆಲೋಚನೆ ಮಾಡ್ತಾರೆ, ಅದರಿಂದ ನನಗೇನು ಬೆನಿಫಿಟ್ ಇದೆ, ನನಗೇನು ಉಪಯೋಗ ಇದೆ ಅದರಿಂದ ಅಂತ ಆಲೋಚನೆ ಮಾಡ್ತಾರೆ. ಆದರೆ ಅದರ ಉಪಯೋಗ ಯಾವಾಗ ನಾವು ಅದನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತೀವೋ, ಯಾವಾಗ ನಾವು ಪರಮಾತ್ಮನನ್ನ, ಭಗವಂತನನ್ನ, ಶ್ರೀಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಸ್ವೀಕಾರ ಮಾಡ್ತೇವೆ, ನಾವು ಯಾವಾಗ ಅವನಿಗೆ ಶರಣಾಗತರಾಗ್ತೇವೋ ಅಲ್ಲಿಂದ ನಮಗೆ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಕಾರಣ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಭಗವಂತ ಅರ್ಜುನನಿಗೆ ಒಂದು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಏನು ಕೇಳ್ತಾ ಇದ್ದಾನೆ ಇಲ್ಲಿ ಶ್ರೀ ಭಗವಾನು ವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜಷ್ಟಮಸ್ವರ್ಗ್ಯಂ ಅಪಕೀರ್ತಿಕರಮರ್ಜುನ. ಹರೇ ಕೃಷ್ಣ. ಅರ್ಥ ಯಾರು ಓದ್ತೀರಿ? ನಂದನ ಓದ್ತೀರಾ? ದೇವತೋ ನಾನು ಓದ್ತೀನಿ ಪ್ರಭುಜಿ. ಓದಿ. ದೇವತೋತ್ತಮ ಪರಮ ಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಲ್ಮಶವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವು ತಿಳಿದು ಮನುಷ್ಯನಿಗೆ ಈ ಕಲ್ಮಶ ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಲ್ಮಶವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಸೊ ಕಶ್ಮಲ, ಕಲ್ಮಶ, ಕಶ್ಮಲ ಅಂದ್ರೆ ಈಗ ತೋಟದಲ್ಲಿ ಎಲ್ಲ ಕಳೆ ಅಂತ ಬರುತ್ತಲ್ಲ, ಕಿತ್ತಾಕ್ತಿವಿ, ಬೇಡದೇ ಇರುವಂತಹ ಹುಲ್ಲು, ಬೇಡದೇ ಇರುವಂತಹ ಇದು ಗಿಡಗಳು, ಅಂತರ ಕಶ್ಮಲ ಅಂದ್ರೆ ಏನೋ ಒಂಥರ ಕೊಳೆ ಅಂತ. ಸೊ ಈಗ ಅರ್ಜುನಿಗೆ ಕೇಳ್ತಾ ಇದ್ದಾನೆ ಭಗವಂತ, ನೀನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಿದ್ಯಾ, ಈ ರೀತಿಯಾದಂತಹ ಕಶ್ಮಲ ನಿನಗೆ ಎಲ್ಲಿಂದ ಬಂತು? ಆರ್ಯರು ಯಾರು ಶಾಸ್ತ್ರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕ್ತಾರೆ, ಎಲ್ಲವನ್ನು ತಿಳಿದಿರ್ತಾರೆ,
ವೇದಗಳ ಹಿಂದಿನ ಉದ್ದೇಶವನ್ನು ತಿಳಿದಿರ್ತಾರೆ, ಯಾರು ಭಗವಂತನ ಬಗ್ಗೆ ತಿಳಿದಿರ್ತಾರೆ, ಅಂಥವರಿಗೆ ಇದು ಶೋಭೆ ತರುವಂತಹದ್ದು ಅಲ್ಲ. ನೀನು ಹೇಳ್ತಾ ಇರುವಂತಹದ್ದು ಏನಿದೆ, ನೀನು ಈಗ ರಣರಂಗದಲ್ಲಿ ಇದ್ದೀಯಾ, ಧರ್ಮ ಅಧರ್ಮದ ಮಧ್ಯೆ ಯುದ್ಧ ನಿರ್ಣಯವಾಗಿದೆ, ನೀನು ಕ್ಷತ್ರಿಯ, ನೀನು ಯುದ್ಧ ಮಾಡಬೇಕು, ಆದರೆ ನೀನು ಇಲ್ಲಿ ರಣಹೇಡಿಯಾಗಿ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಕೂತ್ಕೊಂಡಿದೀಯಲ್ಲ, ಇದು ನಿನಗೆ ಎಲ್ಲಿಂದ ಭೂಷಣ ತರತ್ತೆ? ಇದು ನಿನಗೆ ಅಪಕೀರ್ತಿಯನ್ನ ತರತ್ತೆ. ಯಾವುದೇ ರೀತಿಯಾದಂತಹ ನಿನಗೆ ಕೀರ್ತಿಯಾಗಲಿ ಸಮ್ಮಾನವಾಗಲಿ ಇದರಿಂದ ನಿನಗೆ ಸಿಗುವುದಿಲ್ಲ. ಇದು ನಿನ್ನನ್ನು ಸ್ವರ್ಗಕ್ಕೆ ಸಹಿತ ಕೊಂಡೊಯ್ಯುವುದಿಲ್ಲ. ಆದ್ರಿಂದ ಯಾವಾಗಲೂ ಸೈನಿಕರಿಗೆ, ಕ್ಷತ್ರಿಯರಿಗೆ ಹೇಳ್ತಾರೆ, ಏನು, ನೀನು ಸತ್ರೆ ಸ್ವರ್ಗ, ನೀನು ಬದುಕಿದರೆ ನಿನಗೆ ಏನು, ರಾಜ್ಯ. ಯುದ್ಧದಲ್ಲಿ ಬದುಕಿದರೆ ಅವನಿಗೇನು, ರಾಜ್ಯ. ರಾಜ್ಯ. ಅವನು ಸತ್ರೆ ಅವನಿಗೆ ಸ್ವರ್ಗ. ಇದು ಕ್ಷತ್ರಿಯನ ಕರ್ತವ್ಯ. ಅದೇ ರೀತಿಯಾಗಿ ಮುಂದೆ ಈ ಸಮಾಜದಲ್ಲಿ ಯಾವ್ಯಾವ ವರ್ಗಗಳಿವೆ, ಅವರ ಕರ್ತವ್ಯಗಳೇನು, ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಪ್ರತಿಯೊಂದರ ಬಗ್ಗೆ ಹೇಳಿದ್ದಾನೆ, ಅದನ್ನು ತಿಳ್ಕೊಳ್ಬೋದು. ಇಲ್ಲಿ ಒಂದು ಕ್ಷತ್ರಿಯನ ಕರ್ತವ್ಯವನ್ನ ಬಿಟ್ಟು ನೀನು ರಣಹೇಡಿಯಾಗಿ ಓಡೋಗುವಂತಹ ಮಾತಾಡ್ತಾ ಇದೆಯಲ್ಲ, ಇಲ್ಲಿ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಿದ್ದಿಲ್ಲ, ಈ ಕಶ್ಮಲ ನಿನಗೆ ಎಲ್ಲಿಂದ ಬಂತು ಅನ್ನುವ ಮಾತನ್ನು ಅವನು ಕೇಳ್ತಾ ಇದ್ದಾನೆ. ಸೊ ಯಾವಾಗಲೂ ಹೇಳ್ತೀನಿ, ಇಡೀ ಭಗವದ್ಗೀತೆಯಲ್ಲಿ ಭಗವಂತ ಏನನ್ನೆಲ್ಲ ಹೇಳಿದಾನೆ, ಭಗವಾನು ವಾಚ ಅಂತ ಕರೀತಾರೆ. ಅವನನ್ನು ಕೃಷ್ಣ ವಾಚ ಅಥವಾ ಋಷಿಕೇಶ ವಾಚ ಅಥವಾ ಬೇರೆ ಯಾವುದೋ ಹೆಸರಿದ್ದ ಅವನನ್ನು ಕರೀತಾ ಇಲ್ಲ. ಯಾಕೆಂದ್ರೆ ಅವನು ಭಗವಂತ, ಅವನು ಭಗವಂತನಾಗಿರೋದರಿಂದ ಅವನನ್ನು ಭಗವಾನು ವಾಚ ಅಂತಲೇ ಇದೆ. ನೀವು ಯಾವುದೇ ಶಾಸ್ತ್ರವನ್ನು ಓದಿ, ಕೃಷ್ಣನಿಗೆ ಎಲ್ಲೂ ಕೃಷ್ಣ ವಾಚ ಅಥವಾ ಅಥವಾ ಯಾವ ರೀತಿಯಾಗಿ, ಈಗ ಅರ್ಜುನ ವಾಚ, ಧೃತರಾಷ್ಟ್ರ ವಾಚ, ಸಂಜಯ ವಾಚ ಎಲ್ಲ ಇದೆ ಭಗವದ್ಗೀತೆಯಲ್ಲಿ. ಆದರೆ ಇಲ್ಲಿ ಭಗವಾನು ವಾಚ, ಭಗವಂತನೇ ಹೇಳ್ತಾ ಇರುವಂತಹದ್ದು, ಕೃಷ್ಣನೇ ಹೇಳ್ತಾ ಇರುವಂತಹದ್ದು ಅನ್ನುವ ಮಾತನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಹಾಗಾದ್ರೆ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳೋಣ ಒಂದು ಸ್ವಲ್ಪ. ಸೊ ಭಗವಂತ ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋದ್ರೆ, ಭಗವಂತ ಈ 6 ಗುಣಲಕ್ಷಣಗಳನ್ನ ಪರಿಪೂರ್ಣವಾಗಿ ಹೊಂದಿರುವವನೇ ಭಗವಂತ. ಆ ಗುಣಲಕ್ಷಣಗಳು ಯಾವುವು ಅನ್ನೋದನ್ನು ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಪರಿಪೂರ್ಣವಾದ ಸೌಂದರ್ಯ, ಕೃಷ್ಣನನ್ನ ಮೀರಿಸುವಂತಹ ಸೌಂದರ್ಯ ಬೇರೆ ಎಲ್ಲೂ ಇಲ್ಲ. ಕೃಷ್ಣನಲ್ಲಿ ಇರುವಂತಹ ಜ್ಞಾನವನ್ನ ಮೀರಿಸುವಂತಹ ಜ್ಞಾನ ಬೇರೆ ಎಲ್ಲೂ ಇಲ್ಲ. ಎಲ್ಲಾ ಜ್ಞಾನದ ಗುರಿ ಕೃಷ್ಣ. ಅವನಲ್ಲಿರುವಂತಹ ಶಕ್ತಿ ಬೇರೆ ಎಲ್ಲೂ ಇಲ್ಲ. ಅವನು ಪರಿಪೂರ್ಣ ಶಕ್ತಿಯನ್ನು ಹೊಂದಿರುವಂಥವನು. ಅವನಲ್ಲಿರುವಂತಹ ಐಶ್ವರ್ಯ ಬೇರೆ ಎಲ್ಲೂ ಇಲ್ಲ. ಅವನು ಪರಿಪೂರ್ಣ ಐಶ್ವರ್ಯವನ್ನು ಹೊಂದಿರುವಂಥವನು, ಪರಿಪೂರ್ಣ ಕೀರ್ತಿಯನ್ನು ಹೊಂದಿರುವಂಥವನು, ಪರಿಪೂರ್ಣ ತ್ಯಾಗವನ್ನು ಹೊಂದಿರುವಂಥವನು. ತ್ಯಾಗದ ಬಗ್ಗೆ ಹೇಳಲಿಕ್ಕೆ ಹೋದ್ರೆ, ಅವನು ಎಲ್ಲೇ ಹೋಗ್ಲಿ, ಇಡೀ ಮಹಾಭಾರತ ಇಲ್ಲಿ ಅವನು ಭೂಮಿಯ ಮೇಲೆ ಬಂದಾಗ, ಕೃಷ್ಣನಾಗಿ ಅವತಾರಿಯಾಗಿ ಅವನಿಲ್ಲಿ ಬಂದಾಗ ತನ್ನ ಮೂಲ ರೂಪದಲ್ಲಿ ಬಂದಿದ್ದಾನೆ ಅವನು ಆ ಸಮಯದಲ್ಲಿ. ಸೊ ಅವನು ಆ ರೀತಿಯಾಗಿ ಬಂದಾಗ ಎಲ್ಲೇ ಇರಲಿ, ಅವನು ವೃಂದಾವನದಲ್ಲಿ ಅದನ್ನು ಬಿಟ್ಟು ಹೋಗ್ತಾನೆ, ಅಥವಾ ಮಥುರಾಗೆ ಹೋಗ್ತಾನೆ. ಮಥುರಾದಿಂದ ಅವನು ಹಾಗೆ ತನ್ನ ಕರ್ತವ್ಯವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾನೆ, ಮತ್ತೆ ವಾಪಸ್ ಬರೋದಿಲ್ಲ ಅಲ್ಲಿ. ಅವನು ಅಂದ್ರೆ ತ್ಯಾಗ, ಅವನು ತ್ಯಾಗಕ್ಕೆ ಅವನಲ್ಲಿರುವಂತಹ ತ್ಯಾಗವೂ ಬೇರೆ. ಸೊ ಈ 6 ಗುಣಗಳನ್ನ ಪರಿಪೂರ್ಣವಾಗಿ ಹೊಂದಿರುವಂತವನೇ ಭಗವಂತ ಅನ್ನುವಂಥದ್ದು ನಾವಿಲ್ಲಿ ನೋಡಬಹುದು. ಸೊ ಈಗ ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮ ಮೊದಲ ಜೀವಿ ಹೇಳ್ತಾನೆ, ಏನ್ ಹೇಳ್ತಾನೆ? ಒಂದು ಸೆಕೆಂಡ್. ಹರೇ ಕೃಷ್ಣ. ಸೊ ಬ್ರಹ್ಮ ಸಮಿತಿಯಲ್ಲಿ ಭಗವಂತನ ಕುರಿತಾಗಿ ಅವನು ಹೇಗಿದ್ದಾನೆ ಅನ್ನುವಂತಹ ವರ್ಣನೆಯನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಅಂದ್ರೆ ಈ ಗೋವಿಂದ ಕೃಷ್ಣ ಎಲ್ಲಾ ಕಾರಣಗಳಿಗೆ ಕಾರಣ. ಅನಾದಿರ್ ಆದಿ, ಅವನಕ್ಕಿಂತ ಮೂಲ ಯಾರೂ ಇಲ್ಲ, ಅವನ ಹಿಂದೆ ಯಾರೂ ಇಲ್ಲ, ಅವನೇ ಮೂಲ, ಎಲ್ಲದಕ್ಕೂ ಮೂಲ ಅವನು, ಎಲ್ಲದ ಸರ್ವ ಕಾರಣ ಕಾರಣ, ಎಲ್ಲ ಕಾರಣಗಳ ಕಾರಣ ಅವನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಶಾಶ್ವತವಾದಂತಹ ಆನಂದಮಯವಾದಂತಹ ಆಧ್ಯಾತ್ಮಿಕ ದೇಹವನ್ನ ಭಗವಂತ ಹೊಂದಿದ್ದಾನೆ, ಅವನು ಎಲ್ಲದರ ಮೂಲ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಮತ್ತೆ ಅವನ ಮುಂದೆ ಹೋಗಿ ಅವನ ವರ್ಣನೆ ಹೇಗಿದೆ ಅಂದ್ರೆ, ಚಿಂತಾಮಣಿ ಪ್ರಕರ ಸದ್ಮಿಷು ಕಲ್ಪವೃಕ್ಷ ಲಕ್ಷಾವೃತೇಶು ಸುರಭಿರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳ್ತಾನೆ ಬ್ರಹ್ಮ ಅಲ್ಲಿ.
ಅಂದರೆ ಯಾಂತಹ ಗೋವಿಂದ ಭಗವಂತ ಹಸುಗಳನ್ನು ಪೋಷಿಸುವ ಎಲ್ಲ ಆಸೆಗಳನ್ನು ನೀಡುವ ಮೊದಲ ಮೂಲ ಪುರುಷ, ಆಧ್ಯಾತ್ಮಿಕ ರತ್ನಗಳಿಂದ ನಿರ್ಮಿಸಲಾದ ನಿವಾಸದಲ್ಲಿ ಲಕ್ಷಾಂತರ ಲಕ್ಷ್ಮೀಂ ಸಹಸ್ರ ಶತಸಂಭ್ರಮ ಸೇವ್ಯಮಾನಂ, ಅಂದ್ರೆ ನೂರಾರು ಸಾವಿರಾರು ಲಕ್ಷಾಂತರ ಲಕ್ಷ್ಮಿಯರ ಅವನ ಸೇವೆಯಲ್ಲಿ ಸದಾ ನಿರತರಾಗಿರ್ತಾರೆ. ಗೋಪಿಯರಿಂದ ಅಪಾರ ಗೌರವ ಮತ್ತು ವಾತ್ಸಲ್ಯಗಳನ್ನು ಅವನು ಪಡಿತಾನೆ. ವೇಣುಂ ಪುಣಂತಂ ಅರವಿಂದ ದಲಾಯತಾಕ್ಷಂ ಬರ್ಹಾವತಂಸಂ ಅಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಅಂದರೆ ಅವನು ಹೇಗಿದ್ದಾನೆ ಭಗವಂತ? ತನ್ನ ಕೊಳಲನ್ನು ನುಡಿಸುವುದರಲ್ಲಿ ನಿಪುಣ, ಅರಳುವ ಕಣ್ಣುಗಳಿರುವ ಗೋವಿಂದ, ನಾನು ಅವನನ್ನು ಪೂಜೆ ಮಾಡ್ತೇನೆ. ಕಮಲದ ದಳಗಳು ನವಿಲಿನ ಗರಿಯಿಂದ ಅಲಂಕರಿಸಲ್ಪಟ್ಟ ತಲೆಯೊಂದಿಗೆ ಅವನ ಹೇಗೆ ಗೋವಿಂದ ಅಂದರೆ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ, ಅಷ್ಟು ಮತ್ತೆ ಅಸಿತಾಂಬುಜ ಸುಂದರಾಂಗಂ ಅರವಿಂದ ದಲಾಯತಾಕ್ಷಂ, ಮತ್ತೆ ಅಲಂಕರಿಸಲ್ಪಟ್ಟಂತಹ ತಲೆ ಅಂದರೆ ಕಿರೀಟ ನವಿಲಿನ ಗರಿಯಿಂದ, ಮತ್ತೆ ಅನನ್ಯ ಸೌಂದರ್ಯ, ಲಕ್ಷಾಂತರ ಮನ್ಮಥರ ಒಟ್ಟಿಗೆ ಇದ್ದರೆ ಎಷ್ಟು ಸುಂದರದ ಮನ್ಮಥ ಸುಂದರ ಅಂತ ನಾವು ತಿಳ್ಕೊಳ್ತೇವೆ. ಅಂತಹ ಮನ್ಮಥರು ಒಟ್ಟಿಗೆ ಎಷ್ಟಿದಾರೋ ಲಕ್ಷಾಂತರ ಮನ್ಮಥರು ಒಟ್ಟಿಗೆ ಇದ್ರೆ ಹೇಗೋ ಹಾಗೆ ಅಷ್ಟು ಸುಂದರ ಕೃಷ್ಣ. ಅವನನ್ನ ಕೃಷ್ಣ ಅಂತ ಯಾಕೆ ಕರಿತೇವೆ ನಾವು? ಕೃಷ್ಣ ಅಂದ್ರೆ ಏನು ಶಬ್ದದ ಅರ್ಥ? ಹರೇ ಕೃಷ್ಣ. ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ದೀರಾ? ಕೃಷ್ಣ ಶಬ್ದದ ಕೃಷ್ಣ ಅಂದ್ರೆ ಏನು? ನೀಲವರ್ಣ, ನೀಲಿ. ಕೃಷ್ಣ ಮೇಘಶ್ಯಾಮ ಅಂತ ಅವನಿಗೆ ಕರಿತೇವೆ. ಅದು ನೀಲವರ್ಣ, ಮೋಡದ ಅಂದ್ರೆ ಬಣ್ಣವನ್ನು ಹೊಂದಿರುವಂಥವನು ಅಂತ. ಆದರೆ ಕೃಷ್ಣ ಅಂದ್ರೆ ಸರ್ವವನ್ನು ಆಕರ್ಷಿಸುವವನು, ಎಲ್ಲವನ್ನು ಆಕರ್ಷಿಸುವವನು ಕೃಷ್ಣ. ಅದರಿಂದ ಅವನು ಕೃಷ್ಣ ನಿಜವಾದ ಅರ್ಥ ಎಲ್ಲವನ್ನ ಆಕರ್ಷಣೆ ಮಾಡುವವನು, ಪ್ರತಿಯೊಂದು ಅವನಲ್ಲೇ ಅವಲಂಬಿಸಿಕೊಂಡಿರುವಂತಹದ್ದು. ಅದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ನಾವು 8, 9ನೇ ಅಧ್ಯಾಯಕ್ಕೆ ಹೋದಾಗ ಭಕ್ತಿಯೋಗದಲ್ಲಿ ನಮಗೆ ಅರ್ಥ ಆಗತ್ತೆ ಹೇಗೆ ಇಡೀ ಪ್ರಪಂಚ ಅವನನ್ನೇ ಅವಲಂಬಿಸಿಕೊಂಡಿದೆ ಅನ್ನುವಂತಹದ್ದು. ನಾವು ಹೇಳ್ತೇವಲ್ಲ, ತೇನ ಭಿನ್ನ ತೃಣಮಪಿ ನ ಚಲತಿ, ನಿನ್ನಿಲ್ಲದೆ ಒಂದು ಹುಲ್ಕಡ್ಡಿಯೂ ಅಲ್ಗಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು. ಅದು ಲಿಟ್ರಲಿ ನಮಗೆ ಅರ್ಥ ಆಗತ್ತೆ ಪರಿಪೂರ್ಣವಾಗಿ. ಯಾಕೆಂದ್ರೆ ನಾವು ಸಹಿತ ಏನನ್ನು ಮಾಡ್ತಾ ಇದ್ದೀವೋ ಅದೆಲ್ಲ ಅವನೇ ಕಾರಣ ಅದಕ್ಕೆ ಅನ್ನುವಂತಹದ್ದು. ಸೊ ಶ್ರೀಮದ್ ಭಾಗವತಮಲ್ಲಿ ಪರಮ ಸತ್ಯವನ್ನ, ಈ ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ಒಂದು ಶ್ಲೋಕ ಬರುತ್ತೆ. ಏನು? ಶ್ರೀಮದ್ ಭಾಗವತಮನ 1ನೇ ಸ್ಕಂದದ 2ನೇ ಅಧ್ಯಾಯದ 11ನೇ ಶ್ಲೋಕ. ವದಂತಿ ತತ್ವವಿದಸ್ ತತ್ವಂ ಯಜ್ಞಾನ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಈಗ ಸೂರ್ಯ ಇದ್ದಾನೆ, ಸೂರ್ಯನ ಬೆಳಕಿದೆ. ಆ ಸೂರ್ಯನ ಬೆಳಕು ಸೂರ್ಯನ ಬೆಳಕನ್ನ ನೋಡ್ತೇವೆ. ಆ ಸೂರ್ಯನ ಬೆಳಕು ಸೂರ್ಯನ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಖಂಡಿತವಾಗ್ಲಿ ಸೂರ್ಯನ ಬೆಳಕು ಒಂದು ಪ್ರಕಾಶ ಅಷ್ಟೇ, ಸೂರ್ಯನ ಪ್ರಕಾಶ ಅಷ್ಟೇ ಅಲ್ವಾ? ಹಾಗೆ ನಾವು ಸೂರ್ಯನ ಸ್ವಲ್ಪ ಹತ್ತಿರಕ್ಕೆ ಹೋದಾಗ ಸೂರ್ಯನ ಹೊರ ಆವರಣವನ್ನ ನೋಡ್ತೇವೆ. ಆ ಸೂರ್ಯನ ಹೊರ ಆವರಣ ಸೂರ್ಯನ. ಸೊ ಹಾಗೆಯೇ ಮತ್ತೆ ನಾವೀಗ ಸೂರ್ಯನನ್ನ ಪ್ರವೇಶಿಸ್ತೇವೆ. ಸೂರ್ಯನ ಒಳಗಡೆ ಹೋಗಿ ಸೂರ್ಯನನ್ನ ಸಿಗ್ತೇವೆ. ಸೂರ್ಯಗ್ರಹದ ಮೂಲ ಅಂದ್ರೆ ಯಾರು? ಸೂರ್ಯಗ್ರಹದ ಓನರ್ ಸೂರ್ಯ, ಆದಿತ್ಯ ಸೂರ್ಯ. ಅಂದ್ರೆ ಅವನನ್ನ ನಾವು ಸಿಗ್ತೇವೆ. ಅಂದ್ರೆ ಅಲ್ಲಿ ನಮಗೆ ಸೂರ್ಯನ ನಿಜವಾದ ಸಾಕ್ಷಾತ್ಕಾರ ಆಗತ್ತೆ. ಅದೇ ರೀತಿಯಾಗಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ನಮಗೆ 3. ಒಂದು ಬ್ರಹ್ಮೇತಿ. ಬ್ರಹ್ಮೇತಿ ಅಂದ್ರೆ ಭಗವಂತನ ಬ್ರಹ್ಮನ್ ಪರಿಪೂರ್ಣ ಅಂದ್ರೆ ಅವ್ಯಕ್ತ ನಿರಾಕಾರ ರೂಪ, ಬ್ರಹ್ಮ ಜ್ಯೋತಿ ಅಂತ ನಾವು ಅದನ್ನು ಕರಿತೇವೆ. ಭಗವಂತನಲ್ಲಿ ಆಕಾಶದಲ್ಲಿ ಆಚೆ ಭಗವಂತನ ಬ್ರಹ್ಮ ಜ್ಯೋತಿ ಇದೆ. ಈ ಆಕಾಶ ಬೆಳಗ್ತಾ ಇರುವಂತಹದ್ದು ಸಹಿತ ಅವನ ಬ್ರಹ್ಮ ಜ್ಯೋತಿಯಿಂದ. ಸೊ ಆಕಾಶದ ಆಚೆ ಭಗವಂತನ ಬ್ರಹ್ಮ ಜ್ಯೋತಿ. ಆ ಬ್ರಹ್ಮ ಜ್ಯೋತಿ ಒಂದು ಭಗವಂತನ ಸಾಕ್ಷಾತ್ಕಾರವೇ. ತುಂಬಾ ಜನ ಬ್ರಹ್ಮಜ್ಯೋತಿಯ ಸಾಕ್ಷಾತ್ಕಾರವನ್ನ ಪಡೆಯಲಿಕ್ಕೆ ಭಗವಂತನ ನಿರಾಕಾರ ರೂಪದ
ಆಚರಣೆ ಅಂದ್ರೆ ಅವನನ್ನ ಪೂಜಿಸ್ತಾರೆ, ಅವನಿಗೆ ಆಕಾರ ಇಲ್ಲ ಅನ್ನುವಂತಹ ರೀತಿಯಲ್ಲಿ. ಹಾಗೆಯೇ ಭಗವಂತನ ಇನ್ನೊಂದು ರೂಪ ಪರಮಾತ್ಮ. ಪರಮಾತ್ಮ ಅಂದರೆ 4 ಕೈಗಳ ರೂಪವನ್ನು ಹೊಂದಿರುವಂತಹ ಅವ್ಯಕ್ತ ರೂಪ. ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಅವನು ಇರ್ತಾನೆ, ಮತ್ತೆ ಇಡೀ ವಿಶ್ವವನ್ನ ವ್ಯಾಪಿಸಿಕೊಂಡಿರ್ತಾನೆ. ನೀವು ಭಗವಂತನ ವಿಶ್ವರೂಪ ದರ್ಶನದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಬಹುದು, ಅವನು ಹೇಗೆ ಇಡೀ ವಿಶ್ವವನ್ನು ತನ್ನ ಒಂದೇ ಅಂಶದಲ್ಲಿ ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡಿದ್ದಾನೆ ಅಂತ. ಸೊ ಅದು ಒಂದು ಭಗವಂತನ ಪರಮಾತ್ಮ ಸಾಕ್ಷಾತ್ಕಾರ ಪ್ರತಿಯೊಬ್ಬರ ಹೃದಯದಲ್ಲಿ. ಸೊ ಆ ರೀತಿಯಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೀತಾರೆ. ಆಮೇಲೆ ಪರಿಪೂರ್ಣ ಸಾಕ್ಷಾತ್ಕಾರ ಭಗವಂತನದಾಗುವುದು 3ನೇ ಸಾಕ್ಷಾತ್ಕಾರ. ಯಾವಾಗ ನಾವು ಭಗವಂತನ ಲೋಕವನ್ನು ಪ್ರವೇಶಿಸಿ ಅವನನ್ನ ಸರಿಯಾಗಿ ನಾವು ನೋಡ್ತೇವೆ. ಭಗವಂತನ ಪರಿಪೂರ್ಣ ಸಾಕ್ಷಾತ್ಕಾರ ಅದು ಕೃಷ್ಣನ 2 ಕೈಗಳ ರೂಪದ ಕೃಷ್ಣನನ್ನು ನೋಡುವಂತಹದ್ದು, ಅದು ಭಗವಂತನ ಪರಿಪೂರ್ಣ ಸಾಕ್ಷಾತ್ಕಾರ. ಸೊ ಇದು ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ ಅನ್ನುವಂತಹದ್ದನ್ನು ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ. ಸೊ ಈಗ ನಾವು ಮತ್ತೆ ಭಗವದ್ಗೀತೆಗೆ ಬರೋಣ. ಶ್ಲೋಕ 7 ಅರ್ಜುನ ಹೇಳ್ತಾ ಇದ್ದಾನೆ ಇಲ್ಲಿ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಾ ಯಚ್ರೇಹ ಸಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ. ಓದಿ ಪ್ರಭುಜಿ. ಹರೇ ಕೃಷ್ಣ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಹರೇ ಕೃಷ್ಣ. ಒಂದು ಮಾತು ಹೇಳ್ತಾನೆ ಅರ್ಜುನ ಇಲ್ಲಿ. ಒಂದು ಕಾರ್ಪಣ್ಯದ ದೋಷ ಅಂತ ಹೇಳ್ತಾ ಇದ್ದಾನೆ, ಇನ್ನೊಂದು ನಾನು ನಿನಗೆ ಶರಣಾಗತನಾದ ಆತ್ಮ ಅಂತ ಹೇಳ್ತಾ ಇದ್ದಾನೆ. ಸೊ ನರನಾರಾಯಣರು ಅರ್ಜುನ ಕೃಷ್ಣ ಅನ್ನುವಂಥದ್ದು ತಿಳ್ಕೊಂಡಿದ್ದೇವೆ. ಆದರೆ ಇಲ್ಲಿ ಒಂದು ಈ ರೀತಿಯಾದಂತಹ ಒಂದು ಇಲ್ಯೂಷನ್ ಅಥವಾ ಭ್ರಮೆಯನ್ನು ಸೃಷ್ಟಿ ಮಾಡಿದ್ದು ಕೃಷ್ಣ. ಯಾಕೆಂದ್ರೆ ಅವನ ಬಗ್ಗೆ ನಮಗೆ ಹೇಳ್ತಾ ಇದ್ದಾನೆ ಇಲ್ಲಿ, ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಸೊ ಅರ್ಜುನನಿಗೆ ಕಾರ್ಪಣ್ಯದ ದೋಷ. ಕಾರ್ಪಣ್ಯ ಅಂದ್ರೆ ಏನು? ಜನರಲಿ ಜಿಪುಣತೆ ಅಂತ ಒಂದು ಶಬ್ದ ಅರ್ಥ ಬರುತ್ತೆ. ಸೊ ಕಾರ್ಪಣ್ಯದ ದೋಷದಿಂದ ಇಲ್ಲಿ ಅವನಿಗೆ ಏನೋ ಒಂಥರ ಜಿಪುಣತೆ ಪ್ರತಿಯೊಂದರಲ್ಲಿ. ಅವನು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಎಲ್ಲ ಹಿಡ್ಕೊಳ್ತಾ ಇದ್ದಾನೆ ಅವನು. ಅಂದ್ರೆ ಅವನು ಏನ್ ಮಾಡ್ಬೇಕು ಅನ್ನುವಂಥದ್ದು ಅವನಿಗೆ ಅಲ್ಲಿ ಅದರಿಂದ ಅವನು ಹೇಳ್ತಾನೆ, ತಾನು ಗೊಂದಲದಲ್ಲಿದ್ದೇನೆ. ಈಗ ಬುದ್ಧಿಮತ್ತೆ ಅವನ ಅಚಿತ್ತ ಸ್ವಾಸ್ಥ್ಯ ಕಳೆದುಕೊಂಡಿದ್ದಾನೆ, ಅದು ಸರಿಯಾಗಿಲ್ಲ. ತಾನೇನ್ ಮಾಡಬೇಕು ಅನ್ನುವಂತಹ ಒಂದು ಸ್ಥಿತಿ ಗೊತ್ತಾಗದೇನೆ ಅವನು ಭಗವಂತನಿಗೆ ಶರಣಾಗತನಾಗ್ತಾನೆ. ಶರಣಾಗತನಾಗಿ ಅವನ ಹತ್ರ ಕೇಳ್ಕೊಳ್ತಾ ಇದ್ದಾನೆ, ಕೃಷ್ಣ ನೀನು ನನಗೆ ಮಾರ್ಗದರ್ಶನ ಮಾಡು. ಸೊ ಈಗ ನಾವೆಲ್ಲ ಏನು ಮಾಡಬೇಕು? ನಮಗೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ನಾವು ನಾರ್ಮಲಿ ಗುರುಗಳ ಹತ್ರ ಹೋಗ್ತೇವೆ. ಗುರುವಿನ ಹತ್ರ ಹೋಗ್ಬಿಟ್ಟು ಕೇಳ್ತೇವೆ. ಯಾಕೆಂದ್ರೆ ಗುರು ಪರಂಪರೆಯಲ್ಲಿ ಬಂದಂತಹ ಗುರು ಅಲ್ಲಿ ನಮಗೆ ಸರಿಯಾದ ಶಾಸ್ತ್ರದ ಮುಖಾಂತರ ಮಾರ್ಗದರ್ಶನ ಸಿಗತ್ತೆ. ಇಲ್ಲ ಅಂದ್ರೆ ಯಾರೋ ಒಬ್ರು ಏನೋ ಬಾಯಿಗೆ ಬಂದಂಗೆ ಹೇಳ್ಬೋದು, ಈಗ ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತ. ಆದರೆ ಕೆಲವರು ಹೇಳ್ತಾರೆ, ಏನೇನೋ ಹೇಳ್ತಾರೆ, ಸಜೆಷನ್ಸ್ ಕೊಡ್ತಾರೆ. ಆದರೆ ಆ ಸಜೆಷನ್ನು ವರ್ಕೌಟ್ ಆಗತ್ತೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಆದರೆ ನಮಗೆ ಯಾವಾಗ ಶಾಸ್ತ್ರದಿಂದ ಬರುತ್ತಾ ಸಜೆಷನ್ಸ್, ಹೀಗೆ ಮಾಡು ಹಾಗೆ ಮಾಡು ಅಂತ ಡೈರೆಕ್ಷನ್, ಸಜೆಷನ್ ಅನ್ನೋದಕ್ಕಿಂತ ಅದು ಒಂದು ಮಾರ್ಗದರ್ಶನ. ಯಾವಾಗ ನಮಗೆ ಅಂತಹ ಮಾರ್ಗದರ್ಶನ ನಮಗೆ ಬರುತ್ತೆ, ಅದು ಖಂಡಿತವಾಗಿಯೂ ಸಕ್ಸಸ್ ಆಗೇ ಆಗುತ್ತೆ. ಅದರಲ್ಲಿ ಯಾವುದೇ ಶಾಸ್ತ್ರ ಹೇಳ್ತಾರೆ ಅಂದರೆ ಶಾಸ್ತ್ರ ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಇಲ್ಲಿ ಅವನು ತಾನು ಶರಣಾಗತನಾಗಿದ್ದೇನೆ ಅಂತ ಕೃಷ್ಣಂ ಒಂದೇ ಜಗದ್ಗುರು, ಕೃಷ್ಣನಿಗೆ ಗುರುವಾಗಿ ಸ್ವೀಕಾರ ಮಾಡಿ ಅವನಿಗೆ ಶರಣಾಗತನಾಗಿ ಕೇಳ್ಕೊಳ್ತಾ ಇದ್ದಾನೆ, ನೀನು ನನಗೆ ಮಾರ್ಗದರ್ಶನ ಮಾಡು ಅನ್ನುವಂಥದ್ದು. ಸೊ ಇಲ್ಲಿ ನಾವು ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? ಹರೇ ಕೃಷ್ಣ, ಏನ್ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ ನಿಮಗೆ? ಹರೇ ಕೃಷ್ಣ. ಹರೇ ಕೃಷ್ಣ. ಬ್ಲಾಂಕ್ ಇದೆ, ಮೋಡ ಇದೆ, ಬ್ಲಾಂಕ್. ಹಾ, ಮೋಡ ಇದೆ. ಈಗ ಸ್ವಲ್ಪ ನೀರ್ ಕಾಣ್ತದೆ ಒಂದ್ ಸೈಡ್ ನಲ್ಲಿ, ಸಮುದ್ರ, ಮರ ಇದೆ ಪ್ರಭುಜಿ. ಮರ, ಮರ ಕಾಣಿಸ್ತಾ ಇದೆ. ಈಗ ಇಡೀ
ಮರದಲ್ಲಿರುವಂತ ಗಿಳಿ. ಸೊ ನಾವು ಹತ್ರಕ್ಕೆ ಹೋದಾಗ ಮಾತ್ರ ಇದೆಲ್ಲ ನೋಡ್ಲಿಕ್ಕೆ ಸಾಧ್ಯ ಅಲ್ವಾ? ದೂರಿಂದ ನೋಡ್ಲಿಕ್ಕೆ ಸಾಧ್ಯ ಆಗತ್ತಾ? ದೂರಿಂದ ನಮ್ಗೇನೋ ಒಂದು ಬೆಳಕ್ ತರ ಕಾಣಿಸುತ್ತೆ, ಮೋಡದ ತರ ಕಾಣಿಸುತ್ತೆ. ಹೇಗೆ ಹತ್ರ ಹೋಗಿ ನಾವು ಎಂಟ್ರಿ ಆದಾಗ, ಹೋದಾಗ ತುಂಬಾ ಹತ್ರಕ್ಕೆ ಹೋದಾಗ ಮಾತ್ರ ನಮಗೆ ಗಿಳಿ ಸಾಗುತ್ತೆ. ಅದೇ ರೀತಿಯಾಗಿ ಇದು ಬ್ರಹ್ಮನ್, ಭಗವಂತನ ನಿರಾಕಾರ ರೂಪ. ಆಮೇಲೆ ಪರಮಾತ್ಮ, ಪ್ರತಿಯೊಬ್ಬರ ಹೃದಯದಲ್ಲಿರುವಂತಹ 4 ಕೈಗಳ ಚತುರ್ಭುಜ ಪರಮಾತ್ಮ. ಆದರೆ ಅವನನ್ನು ಸಹಿತ ನಾವು ಸರಿಯಾಗಿ, ಅವನು ಅವ್ಯಕ್ತ, ನೋಡ್ಲಿಕ್ಕೆ ಆಗೋದಿಲ್ಲ, ಅಸ್ಪಷ್ಟ. ಆದರೆ ಕೃಷ್ಣನನ್ನು ನಾವು ಸರಿಯಾಗಿ ನೋಡ್ಬೋದು ಯಾವಾಗ ನಾವು ಅಂತಹ ಒಂದು ಕ್ವಾಲಿಟಿಯನ್ನ ಪಡೆದು ಕೃಷ್ಣನ ಧಾಮವನ್ನ ಸೇರ್ಕೊಳ್ತೇವೆ, ಆಗ ಅವನನ್ನ ನೋಡ್ಬೋದು. ಆದರೆ ಇಲ್ಲಿಯೇ ಇದ್ದು ನಮಗೆ ಕೃಷ್ಣನ ನೋಡುವಂತಹ ಅಂತರ್ಚಕ್ಷು ಬೇಕು, ಆ ಜ್ಞಾನ ಬೇಕು, ಅವನನ್ನ ಅವನನ್ನ ನೋಡ್ಲಿಕ್ಕೆ ಜ್ಞಾನ. ಅದರಿಂದ ನಾವು ಸಹಿತ ಅವನನ್ನ ನೋಡಬಹುದು. ಆದ್ರಿಂದ ಸೊ ಕೃಷ್ಣನ ನೋಡ್ಬೇಕಂದ್ರೆ ಹೀಗೆ ನಾವು 3 ರೀತಿಯಾದಂತಹ ಭಗವತ್ ಸಾಕ್ಷಾತ್ಕಾರದ ಹಂತಗಳಲ್ಲಿ ಪರಿಪೂರ್ಣ ಸಾಕ್ಷಾತ್ಕಾರ ನಾವು ಕೃಷ್ಣನನ್ನ ಪೂರ್ತಿಯಾಗಿ ಈ ತರ ನೋಡಿದಾಗ ಮಾತ್ರ. ಸೊ ಈಗ ಅರ್ಜುನನ 5 ಪ್ರಶ್ನೆಗಳಿಗೆ, ಕಾರಣಗಳಿಗೆ ಬರೋಣ. ಮೊದಲನೆಯ ಕಾರಣದಲ್ಲಿ ಸಹಾನುಭೂತಿಗೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಉತ್ತರ, ನಾವು ದೇಹವಲ್ಲ ಅನ್ನುವಂಥದ್ದು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಪ್ರಭುಜಿ, ಓದಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಹರೇ ಕೃಷ್ಣ. ಸೊ ಇದು ಇನ್ಫ್ಯಾಕ್ಟ್ ವೇದಗಳು ಹೇಳುತ್ತೆ, ಶಾಸ್ತ್ರಗಳು ಹೇಳುತ್ತೆ, ಭಾಗವತಮಲ್ಲೂ ಹೇಳಿದೆ, ಮುಂದೆ ಕೃಷ್ಣನು ಹೇಳ್ತಾನೆ, ಯಾರು ಇದನ್ನ ಅರ್ಥ ಮಾಡಿಕೊಳ್ತಾರೆ, ನಾನು ದೇಹವಲ್ಲ, ಈ ದೇಹದಲ್ಲಿ ನಾನಿದ್ದೇನೆ, ಆ ದೇಹಸ್ಥ ಆತ್ಮ, ಹಾಗಿದ್ರೆ ನಾನು ಯಾರು ಅನ್ನುವಂಥದ್ದು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ, ನಾನು ಈ ದೇಹವಲ್ಲ, ನಾನು ಆತ್ಮ ಅಂತ. ಅದರಿಂದ ಅವನು ಇಲ್ಲಿ ಹೇಳ್ತಾ ಇದ್ದಾನೆ, ಯಾರು ಸಾಯ್ತಾ ಇಲ್ಲ ಇಲ್ಲಿ. ಈ ಶರೀರ ಅನ್ನುವಂತಹದ್ದು ಈ ರೀತಿಯಾಗಿ ದೊಡ್ಡದಾಗ್ತಾ ಹೋಗುತ್ತೆ, ಆತ್ಮ ಅದರ ಜೊತೆಗೆ ಇರುತ್ತೆ. ಶರೀರ ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ, ಮುಪ್ಪಿನಿಂದ ಮತ್ತೆ ಅದು ಪಂಚಭೂತಗಳಲ್ಲಿ ಲೀನವಾಗುತ್ತೆ. ಆಗ ಆತ್ಮ ಏನ್ ಮಾಡತ್ತೆ, ಆ ಶರೀರದಲ್ಲಿ ಇರ್ಲಿಕ್ಕೆ ಆತ್ಮಕ್ಕೆ ಆಗೋದಿಲ್ಲ. ಆಗ ಆತ್ಮ ಅನ್ನುವಂಥದ್ದು ಬೇರೆ ಶರೀರವನ್ನ ಪಡೆದುಕೊಳ್ಬೇಕಾಗತ್ತೆ. ಆದ್ದರಿಂದ ಅವನು ಇನ್ನೊಂದು ಶರೀರವನ್ನ ಪಡಿತಾನೆ. ಈ ಶರೀರದಲ್ಲಿ ಅವನ ಡ್ಯೂಟಿ ಮುಗೀತು. ಅದರಿಂದ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೀನ್ ಯುದ್ಧ ಮಾಡು, ನೀನ್ ಚಿಂತೆ ಮಾಡಬೇಡ. ಯಾಕೆಂದ್ರೆ ಈ ಆತ್ಮ ಅನ್ನುವಂತಹದ್ದು ಶಾಶ್ವತವಾದದ್ದು. ಈ ಆತ್ಮವನ್ನ ಯಾರೂ ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನು ಅವನು ಮುಂದೆ ಹೇಳ್ತಾನೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ. ಬೇಗ ಬೇಗ ಓದಿ ಯಾರಾದರೂ. ನೀವು ವೇಟ್ ಮಾಡಬೇಡಿ ಬೇರೆ ಯಾರು ಓದ್ತಾರೆ ಅಂತ. ನೀವು ಓದ್ಲಿಕ್ಕೆ ಅಂದ್ರೆ ಅನ್ಮ್ಯೂಟ್ ಮಾಡಿ ಓದ್ಬಿಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಹರೇ ಕೃಷ್ಣ. ಸೊ ಈಗ ಮಾತಾಜಿ, ನೀವು ಯಾರು ಅಂತ ಕೇಳಿದ್ರೆ, ನಾನು ಯಾರು ಅಂತ ಕೇಳಿದ್ರೆ, ನಾವು ಈಗ ಈ ಶರೀರದ ಆಕಾರದಿಂದ ನಾವು ಐಡೆಂಟಿಫೈ ಮಾಡ್ತೇವೆ, ಓಕೆ ಇವರು ಅಂತ ಹೆಸರಿಟ್ಕೊಂಡಿದ್ದೇವೆ. ಆದರೆ ನಮ್ಮ ಐಡೆಂಟಿಫಿಕೇಶನ್ಗೋಸ್ಕರ, ನಮ್ಮ ಒಂದು ಗುರುತಿಸುವಿಕೆಗೋಸ್ಕರ. ಆದರೆ ಈ ಆತ್ಮ, ನಮ್ಮೊಳಗಿರುವಂತಹ ಆತ್ಮ, ಈ ಶರೀರದಲ್ಲಿರುವಂತಹ ಈ ಆತ್ಮ ನಾನು ಆ್ಯಕ್ಚುಲಿ. ಅದರಿಂದ ಯಾವಾಗಲೂ ಹೇಳ್ತೇವೆ ನನ್ನ ತಲೆ, ನನ್ನ ಕೈ, ನನ್ನ ಕಾಲು. ಹಾಗಿದ್ರೆ ಈ ನನ್ನ ಅಂದ್ರೆ ಯಾರದು? ನಾನು ತಲೆ ಅಂತ ಹೇಳುವುದಿಲ್ಲ, ಅಥವಾ ನಾನು ನನ್ನ ಕೈ, ನನ್ನ ಕಾಲು. ಹಾಗಿದ್ರೆ ಯಾರು ಆಗಿದ್ರೆ ಇದು? ಅದರಿಂದ ಈ ಶರೀರದಲ್ಲಿ ಇರುವಂತಹ ಈ ಆತ್ಮ ಹೇಳ್ತಾ ಇರುವಂತಹದ್ದು ಇದು ನನ್ನ ಕೈ, ನನ್ನ ತಲೆ. ಅದರಿಂದ ಈ ಶರೀರ ಅನ್ನುವಂತಹದ್ದು ಆತ್ಮ ಅಲ್ಲ, ನಾನು ಈ ಶರೀರ ಅಲ್ಲ. ಹಾಗಿದ್ರೆ ನಾನು ಯಾರು? ನಾನು ಒಂದು ಆತ್ಮ. ಈ ಆತ್ಮ ಅಂದ್ರೆ ಎಲ್ಲಿಂದ ಬರುತ್ತೆ ಅನ್ನುವಂಥದ್ದನ್ನು ಮುಂದೆ ಹೇಳ್ತಾನೆ. ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಭಗವಂತ ಹೇಳ್ತಾನೆ ಮುಂದೆ ಭಗವದ್ಗೀತೆಯಲ್ಲಿ. ಸೊ ಎಲ್ಲವೂ ನನ್ನ ಅಂಶ ಅನ್ನುವಂತಹದ್ದನ್ನ. ಅದರಿಂದ ಅವನು ಹೇಳ್ತಾನೆ, ಈ ಆತ್ಮ ಅನ್ನುವಂತಹದ್ದನ್ನ ಯಾರು ಒಂದು ಖಡ್ಗದಿಂದ ಕಡಿಲಿಕ್ಕೆ ಸಾಧ್ಯವಿಲ್ಲ. ಅದನ್ನ
ಶಸ್ತ್ರದಿಂದ ಅದಕ್ಕೆ ಘಾಸಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಅದನ್ನು ಒಣಗಿಸ್ಲಿಕ್ಕೆ, ಗಾಳಿಯಿಂದ ಒಣಗಿಸ್ಲಿಕ್ಕೆ ಸಾಧ್ಯವಿಲ್ಲ ಆತ್ಮವನ್ನ, ನೀರಿನಿಂದ ಒದ್ದೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆತ್ಮವನ್ನ, ಬೆಂಕಿಯಿಂದ ಸುಡಲಿಕ್ಕೆ ಸಾಧ್ಯವಿಲ್ಲ ಆತ್ಮವನ್ನ. ಸೊ ಇದಿಷ್ಟೇ ರೀತಿಯಲ್ಲಿ ಘಾತಕ ಆಗ್ಬಹುದು. ಈ 4 ರೀತಿಯ ಘಾಸಿ ಆತ್ಮಕ್ಕೆ ಆಗುವುದೇ ಇಲ್ಲ. ಹಾಗಿದ್ರೆ ಆತ್ಮ ಅನ್ನುವಂಥದ್ದು ಶಾಶ್ವತವಾದದ್ದು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾನೆ. ಆದ್ರಿಂದ ನೀನು ಯುದ್ಧ ಮಾಡು, ನೀನು ಅವರು ಸಾಯ್ತಾರೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಡ. ಆಮೇಲೆ ಎರಡನೇದಾಗಿ ಸಂತೋಷವಿಲ್ಲ ಅನ್ನುವ ಮಾತನ್ನ ಹೇಳ್ತಾನೆ. ಸಂತೋಷವಿಲ್ಲದಕ್ಕೆ ಹೇಳ್ತಾ ಇದ್ದಾನೆ ಇಲ್ಲಿ, ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವ ಹಿತಾಹ ನಿಂದತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನುಕೆಂ. ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಹರೇ ಕೃಷ್ಣ. ಸೊ ಇಲ್ಲಿ ಅದೇ ಹೇಳಿದೆ, ಅರ್ಜುನ ನಿನ್ನ ಕರ್ತವ್ಯ ಮಾಡು. ನಿನ್ನ ಕರ್ತವ್ಯ ಮಾಡಿಲ್ಲ ಅಂದ್ರೆ ನಿನಗೆ ಇನ್ನೊಂದಿಷ್ಟು ಅವಾಚ್ಯ ಶಬ್ದ, ನಿನ್ನನ್ನು ನಿಂದಿಸ್ತಾರೆ, ಅದು ನಿನಗೆ ಒಳ್ಳೇದಾ? ನೀನು ಕ್ಷತ್ರಿಯನಾಗಿ ಯುದ್ಧ ಮಾಡಿಲ್ಲ ಅಂತ ನಿನ್ನ ಸಾಮರ್ಥ್ಯವನ್ನ ಅವರು ನಿಂದನೆ ಮಾಡ್ತಾರೆ, ಅದು ನಿನಗೆ ಒಳ್ಳೇದಾ? ಅದರಿಂದ ಅವನು ಹೇಳ್ತಾ ಇದ್ದಾನೆ, ಇದಕ್ಕಿಂತ ದುಃಖಕರವಾದದ್ದು ನಿನಗೆ ಬೇರೆ ಏನಿದೆ? ಆದ್ರಿಂದ ನೀನು ಚಿಂತೆ ಮಾಡಬೇಡ, ಯುದ್ಧ ಮಾಡು, ನಿನ್ನ ಕರ್ತವ್ಯವನ್ನ ಮಾಡು ಅಂತ ಹೇಳ್ತಾ ಇದ್ದಾನೆ. ಸ್ವರ್ಗ ಅಥವಾ ರಾಜ್ಯದ ಬಗ್ಗೆ ಹೇಳ್ತಾನೆ ಇಲ್ಲಿ, ಅಥೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯಃ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಾಡಿದ್ದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಅದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಸೊ ಇಲ್ಲಿ ಎರಡು ನಿರ್ಣಯ ಇದೆ ಯುದ್ಧದಲ್ಲಿ. ಒಂದೇ, ನೀನು ಗೆಲ್ತೀಯಾ ಇಲ್ಲ ಸ್ವರ್ಗವನ್ನ ಸೇರ್ತೀಯ. ಚಿಂತೆ ಮಾಡಬೇಡ, ನೀನು ನಿನ್ನ ಕರ್ತವ್ಯ ಮಾಡು. ಈ ಕರ್ತವ್ಯ ಅನ್ನುವಂಥದ್ರ ಬಗ್ಗೆ ಕರ್ಮಯೋಗದಲ್ಲಿ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳಿ. ಕರ್ಮಕಾಂಡ ಮತ್ತೆ ನಿಷ್ಕಾಮ ಕರ್ಮ, ಸಕಾಮ ಕರ್ಮ, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಈಗ ಎಷ್ಟೇ ಅವನು ಹೇಳ್ತಾ ಇದ್ದಾನೆ, ನೀನು ಗೆದ್ರೆ ನಿನಗೆ ರಾಜ್ಯ, ಸೋತ್ರೆ ಸ್ವರ್ಗ, ಸತ್ರೆ ಸ್ವರ್ಗ. ಅಂದ್ರೆ ಕ್ಷತ್ರಿಯರಾದವರು ಯುದ್ಧ ಭೂಮಿಯಿಂದ ಸೋತ್ಕೊಂಡು ಹೋಗೋದಿಲ್ಲ. ಕ್ಷತ್ರಿಯರಾದವರು ಯುದ್ಧ ಭೂಮಿಯಿಂದ ಸೋತ್ಕೊಂಡು ಹೋಗೋದಿಲ್ಲ, ಅವರು ಸಾಯ್ತಾರೆ. ಅಲ್ಲಿ ಸಾಯ್ಬೇಕು ಅವರು, ಇಲ್ಲ ಗೆಲ್ಲಬೇಕು. ಎರಡರಲ್ಲಿ ಒಂದು ಆಗ್ಬೇಕು ಅಲ್ವಾ? ಅದು ಕ್ಷತ್ರಿಯನ ನಿಜವಾದ ಕರ್ತವ್ಯ. ಅದನ್ನೇ ಹೇಳ್ತಾ ಇರ್ತಾರೆ. ಅದರಿಂದ ನೀನು ಸಾಯ್ಬೇಕು, ನೀನು ಸತ್ರೆ ನಿನಗೆ ಸ್ವರ್ಗ ಗ್ಯಾರಂಟಿ. ಯಾಕೆಂದ್ರೆ ಅದು ಶಾಸ್ತ್ರ, ಅದು ಭಗವಂತನ ನಿರ್ಣಯ. ಖಂಡಿತವಾಗಿಯೂ ಸ್ವರ್ಗಕ್ಕೆ ಹೋಗ್ತೀಯಾ. ಸ್ವರ್ಗ ಅಂದ್ರೆ ಏನು? ಅಲ್ಲಿ ಅನಂತ ಸುಖವನ್ನು ಅನುಭವಿಸ್ತಾರೆ ಸ್ವರ್ಗದಲ್ಲಿ. ಆದರೆ ಸ್ವರ್ಗದಲ್ಲಿ ದುಃಖ ಅನ್ನುವಂಥದ್ದಿಲ್ಲ. ಆದರೆ ಸ್ವರ್ಗದಲ್ಲಿ ಪುಣ್ಯ ಖಾಲಿ ಆದ್ಮೇಲೆ ಇದು ಒಂದು ಪುಣ್ಯ ಕಟ್ಕೊಂಡಂಗೆ. ಕ್ಷತ್ರಿಯನಾದವನು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ತಾ ಅವನು ಸತ್ರೆ ಅದು ಒಂದು ಪುಣ್ಯ ಅವನಿಗೆ. ಅದರಿಂದ ಅವನು ಖಂಡಿತವಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ನಿನ್ನ ಹೇಳಿ ಯುದ್ಧ ಮಾಡುವಂತ. ಈ ರೀತಿಯಾದಂತಹ ನಮ್ಮ ಕರ್ತವ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಕರ್ಮ ಮಾಡಲಿಕ್ಕೆ ಈಸಿ ಆಗುತ್ತೆ. ಯಾವಾಗ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮಗೆ ಕರ್ಮ ಮಾಡಲಿಕ್ಕೆ ದ್ವಂದ್ವತೆ ಬರುತ್ತೆ. ನಾವು ಹೆಜ್ಜೆ ಹೆಜ್ಜೆಗೂ ಒಂಥರ ಏನು ಡೌಟ್ಸ್, ಅದು ಮಾಡ್ಲಾ ಬೇಡ, ಹೋಗ್ಲಾ ಬೇಡ, ತಿನ್ಲಾ ಬೇಡ, ಆ ರೀತಿಯಾಗಿ ಇರುತ್ತೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ ಇಲ್ಲಿ, ನೀನು ನಿನ್ನ ಯುದ್ಧ ಮಾಡು, ಕೃತ ನಿಶ್ಚಯ, ನೀನು ಯುದ್ಧ ಮಾಡು ಅನ್ನುವ ಮಾತನ್ನ ಹೇಳ್ತಾ ಇದ್ದಾನೆ. ಸೊ ಪಾಪ ಚಟುವಟಿಕೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ, ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹರೇ ಕೃಷ್ಣ. ಹರೇ ಈ ಕೃಷ್ಣ. ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಹರೇ ಕೃಷ್ಣ.
ಸೊ ಭಕ್ತಿ ಭಗವಂತನಲ್ಲಿ ಇಲ್ಲಿ ನಿಜವಾಗಿ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ಭಕ್ತಿ ಚಟುವಟಿಕೆ. ಭಕ್ತಿಯಲ್ಲಿ ಮನಸ್ಸಿನಲ್ಲಿ ಭಗವಂತನಿದ್ದು ಸದಾ ಅವನನ್ನ ಧ್ಯಾನಿಸ್ತಾ ನಾವು ಯಾವುದೇ ಕೆಲಸವನ್ನ ಮಾಡಿದರೂ ನಮಗೆ ಪಾಪ ಅನ್ನುವುದು ಅಂಟುಕೊಳ್ಳೋದಿಲ್ಲ. ಮತ್ತೆ ಅದು ನಮ್ಮನ್ನ ಮಹಾ ಭಯದಿಂದ ಕಾಪಾಡುತ್ತೆ, ಖಂಡಿತವಾಗಿಯೂ ಕಾಪಾಡುತ್ತೆ. ಆದ್ರಿಂದ ಈ ಇಸ್ಕಾನ್ನಲ್ಲಿ ನೀವು ನೋಡ್ಬೋದು ಹರೇ ಕೃಷ್ಣ ಮಹಾಮಂತ್ರ ಅಂತ ಇದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದಕ್ಕೆ ಶ್ರೀಲಾ ಪ್ರಭುಪಾದರು ಅಥವಾ ಚೈತನ್ಯ ಮಹಾಪ್ರಭುಗಳ 500 ವರ್ಷಗಳ ಹಿಂದೆ ಶಾಸ್ತ್ರದಲ್ಲಿಯೇ ಹೇಳಿರುವಂತಹದ್ದು. ಶಾಸ್ತ್ರದಲ್ಲಿ ಬಹಳ ಆಧಾರಗಳಿವೆ ಯಾಕೆ ಈ ಮಂತ್ರವನ್ನ, ಇದು ಕಲಿ ಕಲ್ಮಶ ನಾಶನಂ ಅಂತ ಹೇಳ್ತಾರೆ. ಈ ಇತಿ ಷೋಡಶಕೋ ನಾಮ್ನ ಅಂದ್ರೆ ಈ 16 ಭಗವಂತನ ಹೆಸರುಗಳನ್ನ ನಾವು ತೆಗೆದುಕೊಂಡ್ರೆ ಈ ಇದರಲ್ಲಿ ಈ ಕಲಿಯುಗದ ಎಲ್ಲಾ ಕಲ್ಮಶಗಳನ್ನ ನಾಶ ಮಾಡುತ್ತೆ. ಅದು ನಮ್ಮನ್ನ ಈ ಭವ ಸಾಗರದಿಂದ ಜನ್ಮ ಮೃತ್ಯು ಜರ ವ್ಯಾಧಿ ಈ ಒಂದು ಚಕ್ರ ಇದೆ, ಈ ಚಕ್ರದಲ್ಲಿ ನಾವಿರ್ತೇವೆ. ಯಾಕೆಂದ್ರೆ ನಾವೆಲ್ಲ ಆತ್ಮ ಅನ್ನುವಂಥದ್ದು ಗೊತ್ತಿದೆ. ನಾವು ಶರೀರವನ್ನ ಬೇರೆ ಈಗ ಈ ಶರೀರ ಬಿಡ್ತೇವೆ, ಇನ್ನೊಂದು ಶರೀರ ಪಡಿತೇವೆ. ಅದು ಕಂಟಿನ್ಯೂಸ್ ಸೈಕಲ್ ಅಲ್ಲಿ ನಡೀತಾ ಇರುತ್ತೆ. ಎಷ್ಟೋ ಲಕ್ಷಾಂತರ ಜನ್ಮಗಳು ಆತರಿ ನಡೀತಾ ಇರುತ್ತೆ. ಭಗವಂತ ಹೇಳ್ತಾನೆ ಎಷ್ಟೋ ಜನ್ಮಗಳಾದ್ಮೇಲೆ ನಮಗೆ ಈ ರೀತಿಯಾದಂಥ ಒಂದು ಬುದ್ಧಿ ಸಿಗತ್ತೆ. ಈ ಬುದ್ಧಿಯಲ್ಲಿ ನಾವು ಭಗವಂತನಿಗೆ ಶರಣಾಗತರಾಗ್ತೇವೆ ಮತ್ತು ಅವನ ಬಗ್ಗೆ ತಿಳ್ಕೊಳ್ತೇವೆ ಮತ್ತು ಅವನ ನಾಮಸ್ಮರಣೆ ಅವನಲ್ಲಿ ಭಕ್ತಿಯನ್ನ ಮಾಡಲಿಕ್ಕೆ ಶುರು ಮಾಡ್ತೇವೆ ಅನ್ನುವಂಥದ್ದು. ಅದರಿಂದ ಅವನು ಹೇಳ್ತಾನೆ ಯಾರು ಈ ಭಕ್ತಿಯಲ್ಲಿ ಅಂದ್ರೆ ಏನೇ ಚಟುವಟಿಕೆಗಳನ್ನ ಮಾಡಿದರೂ ಅವರಿಗೆ ಪಾಪ ಅಥವಾ ಪುಣ್ಯಗಳ ಲೆಕ್ಕಾಚಾರ ಕರ್ಮಫಲಗಳು ಇರುವುದಿಲ್ಲ. ಉದಾಹರಣೆಗೆ ಹನುಮಂತ ಹೋದ, ಲಂಕೆಯನ್ನ ಬೆಂಕಿ ಹಾಕ್ದ, ಲಂಕೆಯನ್ನ ಸುಟ್ಟ. ಹನುಮಂತನಿಗೆ ಏನಾದರೂ ಆಯ್ತಾ? ಇಲ್ಲ. ಯಾಕೆ? ಹನುಮಂತ ಲಂಕೆ ಸುಟ್ಟಿದ್ದು ಒಳ್ಳೇದಾ? ಈಗ ನಾನು ಎಲ್ಲೋ ಒಂದ್ ಕಡೆ ಹೋಗ್ತೇನೆ, ಬೆಂಕಿ ಹಾಕ್ಬಿಡ್ತೇನೆ, ಅದು ನಾನು ಆತರ ಸುಟ್ರೆ ಒಳ್ಳೇದಾ? ಅದು ಮತ್ತೆ ಯಾಕೆಲ್ಲ ಹನುಮಂತನಿಗೆ ಏನೂ ಆಗಿಲ್ಲ? ಯಾಕೆ ಅಂದ್ರೆ ಹನುಮಂತ ಲಂಕೆಯನ್ನ ಸುಟ್ಟರು ಭಗವಂತನ ಸೇವೆ ಅಂತ ಮಾಡಿದ್ದಾನೆ. ಅದನ್ನ ಅವನಿಗೋಸ್ಕರ ಮಾಡಿದ್ನ ಅದು ಅಲ್ವಾ? ಭಕ್ತಿಯಿಂದ ಮಾಡ್ತಾ ಇದ್ದಾನೆ ಅವನು. ವಿಭೀಷಣ ರಾವಣನನ್ನ ಬಿಟ್ಟು ರಾಮನ ಹತ್ರ ಬಂದು ಸೇರ್ಕೊಳ್ತಾನೆ. ಅವನು ಆಕ್ಚುಲಿ ಕುಲಕ್ಕೆ ಕೇಡು ಬಗ್ದ ಹಾಗೆ. ನಾವು ವ್ಯಾವಹಾರಿಕ ದೃಷ್ಟಿಯಲ್ಲಿ ಅದನ್ನು ನೋಡಿದ್ರೆ ಅವನು ಮಾಡಿದ ಸರಿ ಇಲ್ಲ. ಆದರೆ ಅವನು ಭಕ್ತಿಯಲ್ಲಿ ಭಗವಂತನಿಗೆ ಶರಣಾಗತನಾಗಿ ಬಂದಿರುವುದರಿಂದ ಅವನಿಗೂ ಸಹಿತ ಏನು ಅಂದ್ರೆ ಅದು ಯಾವುದೇ ರೀತಿಯಾದಂಥ ಕಂಟಕ ಬಂದಿಲ್ಲ. ಅದರಿಂದ ನಾವು ಭಗವಂತನ ಭಕ್ತಿಯಲ್ಲಿ ಭಗವಂತನಲ್ಲಿ ಮನಸ್ಸಿಟ್ಟು ನಾವು ಏನನ್ನೇ ಮಾಡಿದರೂ ಅದು ನಮ್ಮನ್ನ ಬಹಳ ಭಯದಿಂದ ನಮ್ಮನ್ನ ಕಾಪಾಡುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ಇರುವ ಹಾಗೆ ಆ ಭಗವಂತನೇ ನೋಡ್ಕೊಳ್ತಾನೆ ಅನ್ನುವುದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಅದರಿಂದ ನೀನು ಪಾಪ ಪುಣ್ಯದ ಬಗ್ಗೆ ಚಿಂತೆ ಮಾಡಬೇಡ, ಭಕ್ತಿಯನ್ನ ಮಾಡು, ಎಲ್ಲಾ ಕರ್ಮಗಳನ್ನ ಫಲಗಳನ್ನ ನನಗೆ ಬಿಡು, ನೀನು ಯುದ್ಧ ಮಾಡು ಅನ್ನೋ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ಈಗ ವರ್ಣ ಸಂಕರದ ಬಗ್ಗೆ ನಾವು ಇಲ್ಲಿ ತಿಳಿಯಲಿಕ್ಕಿದ್ದೇವೆ. ಯಾವನಾರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಹರೇ ಕೃಷ್ಣ. ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವೂ ಮಾಡಬಲ್ಲದು. ಹಾಗೆ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲಾ ಪ್ರಯೋಜನವೂ ಆಗುತ್ತದೆ. ಇಡೀ ವೇದಗಳನ್ನ ಅರ್ಥ ಮಾಡ್ಕೋಬೇಕು, ವೇದಗಳನ್ನ ತಿಳ್ಕೊಳ್ಬೇಕು. ಯಾರ ಹತ್ರ ಸಮಯ ಇದೆ ಅವರು ಅದನ್ನ ಮಾಡ್ತಾರೆ. ಈಗಲೂ ನಮ್ಮ ಭಾರತ ಭೂಮಿಯಲ್ಲಿ ವೇದಗಳನ್ನು ಅಧ್ಯಯನ ಮಾಡಿಕೊಂಡು ಅದಕ್ಕೋಸ್ಕರ ಜೀವನವನ್ನು ಇಟ್ಟವರನ್ನು ನಾವು ನೋಡ್ತೇವೆ. ಆದರೆ ಈ ವೇದಗಳನ್ನ ತಿಳ್ಕೊಂಡು ಭಗವತ್ ಸಾಕ್ಷಾತ್ಕಾರವನ್ನು ಮಾಡಲಿಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಅದರಿಂದ ಭಗವಂತ ಏನ್ ಹೇಳ್ತಾ ಇದ್ದಾನೆ ಈ ಭಗವದ್ಗೀತೆಯಲ್ಲಿ? ಭಕ್ತಿಯನ್ನ ಮಾಡಬೇಕು, ಹರಿನಾಮ ಸ್ಮರಣೆಯನ್ನ ಮಾಡ್ತಾ ನಾವು ಈ ಜೀವನವನ್ನ ಕಳೆದು ಕೊನೆಯಲ್ಲಿ ನಾವು ಭಗವತ್ ಪ್ರಾಪ್ತಿಯನ್ನ ಪಡೆಯಬಹುದು ಅನ್ನೋದನ್ನ ಹೇಳ್ತಾನೆ. ಅದರಿಂದ ಇಲ್ಲಿ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಒಂದು ಭಕ್ತಿ ಮಾಡುವಂತಹದ್ದು ಅಂದ್ರೆ ಸಾಗರದಿಂದ ತೆಗೆದ ಒಂದು ಹನಿ ಸಾಗರದ ಗುಣಲಕ್ಷಣಗಳನ್ನೇ ಹೊಂದಿರುತ್ತೆ. ಆದರೆ ಅದು ಹರಿತಾಗೆ ಆ ನೀರು ಎನ್ನುವಂತಹದ್ದು ಅದೇ ಅಂದ್ರೆ ದೊಡ್ಡ ಜಲಾಶಯ ಇರ್ಬೋದು, ಬಾವಿಯಲ್ಲಿ ಇರುವಂತಹ ನೀರು ಇರ್ಬೋದು. ಅದರಿಂದ ಭಕ್ತಿಯನ್ನು ಮಾಡುವುದರಿಂದ ಅದು
ಅಂದರೆ ವೇದಗಳನ್ನು ಜಲಾಶಯಕ್ಕೆ ಅವನು ಹೋಲಿಸಿದರೆ, ಬಾವಿಗೆ ಭಕ್ತಿಯನ್ನು ಹೋಲಿಸಿದರೆ, ಅದರಿಂದ ಅವನು ಆ ರೀತಿಯಾಗಿ ಮಾಡುವುದರಿಂದ ಸಹಿತ ನಮಗೆ ಎಲ್ಲ ಪ್ರಯೋಜನ ಸಿಗತ್ತೆ. ವೇದಗಳನ್ನು ಅರ್ಥ ಮಾಡಿಕೊಂಡು ಭಗವಂತನ ಸೇವೆಯನ್ನು ಮಾಡುವುದರ ಫಲ ಏನಿದೆ ಅದೆಲ್ಲವೂ ನಮಗೆ ಭಕ್ತಿಯನ್ನು ಮಾಡುವುದರಿಂದ ಸಿಗತ್ತೆ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದರಿಂದ ಅದನ್ನು ನಾವು ತಿಳ್ಕೊಳ್ಳೋದು ಅಂದರೆ ಎಲ್ಲ ಪ್ರಯೋಜನಗಳು ನಮಗೆ ಸಿಗತ್ತೆ, ನಾವು ಭಕ್ತಿಯನ್ನು ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರು ನಂದನ ಬಹುಶಾಖಾಹನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಹರೇ ಕೃಷ್ಣ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರು ನಂದನನಿ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಇರುತ್ತವೆ. ಈಗ ನಿಶ್ಚಯವಾದ ಸ್ವಭಾವ ಇಲ್ಲ ಅಂದ್ರೆ ಬುದ್ಧಿ, ಈ ಮೈಂಡ್ ಅಂದ್ರೆ ಬಹಳ ಚಂಚಲ. ಅರ್ಜುನ ಅವನು ಈಗ ಬಿಲ್ವಿದ್ಯೆ ಪರೀಕ್ಷೆಯಲ್ಲಿ ದ್ರೋಣಾಚಾರ್ಯರು ಕೃತಕ ಗಿಳಿಯನ್ನ ಮರದಲ್ಲಿಟ್ಟು ಪರೀಕ್ಷೆ ಮಾಡುವಾಗ ಎಲ್ಲರ ಹತ್ರ ಕೇಳ್ತಾರೆ, ನಿಮ್ಗೆ ಏನು ಕಾಣಿಸ್ತಾ ಇದೆ ಅಲ್ಲಿ ಅಂದ್ರೆ ನಮ್ಮ ಗುರಿ ಸ್ಪಷ್ಟವಾಗಿರಬೇಕು. ಅರ್ಜುನನಿಗೆ ಆ ಗಿಳಿಯ ಕಣ್ಣಿಗೆ ಬಾಣ ಬಿಡಬೇಕು ಅನ್ನೋದ್ರಿಂದ ಆ ಗಿಳಿಯ ಕಣ್ಣು ಮಾತ್ರ ಕಾಣಿಸ್ತಾ ಇತ್ತು. ಆದ್ರೆ ಉಳಿದವರಿಗೆ ಮೋಡ ಕಾಣಿಸ್ತಾ ಇತ್ತು, ಮರ ಕಾಣಿಸ್ತಾ ಇತ್ತು, ಎಲೆ ಕಾಣಿಸ್ತಾ ಇತ್ತು. ಇದೆಲ್ಲ ಹಾಗೆ ಚಂಚಲ ಬುದ್ಧಿ, ಒಂದು ದೃಢ ನಿರ್ಧಾರ, ದೃಢ ನಿಶ್ಚಯ ಅವರ ಹತ್ರ ಇಲ್ಲ. ಆ ಬುದ್ಧಿಯಲ್ಲಿ ಹಲವು ಶಾಖೆಗಳಿರುತ್ತೆ ಅಲ್ವಾ? ಅದರಿಂದ ಆ ರೀತಿಯಾಗಿ ಹಲವಾರು ಶಾಖೆಗಳಿದ್ದಾಗ ನಮಗೇನಾಗತ್ತೆ, ನಿರ್ಣಯ ತೆಗೆದುಕೊಳ್ಳುವಂತಹದ್ದು ಬಹಳ ಕಷ್ಟ ಆಗತ್ತೆ. ಅದರಿಂದ ದೃಢ ನಿರ್ಧಾರವನ್ನ, ದೃಢ ಸಂಕಲ್ಪವನ್ನ ಯಾರು ಹೊಂದಿರ್ತಾರೆ ಅಂದ್ರೆ ಯಾರಿಗೆ ಅವರ ಗುರಿ ಸಹಜವಾಗಿ ತಿಳಿದಿರುತ್ತೆ, ಮತ್ತೆ ಯಾರ ಬುದ್ಧಿ ತಟಸ್ಥವಾಗಿರುತ್ತೆ. ತಟಸ್ಥ ಅಂದ್ರೆ ಏನು? ಯಾರ ಬುದ್ಧಿ ತನ್ನ ಬುದ್ಧಿ ಅಲ್ಲ, ಅದು ಭಗವಂತನ, ಅವನ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನು ಫಾಲೋ ಮಾಡುವುದಷ್ಟೇ ಆ ಬುದ್ಧಿಯ ಕೆಲಸ ಅನ್ನುವಂಥದ್ದು. ಅಂದರೆ ದೃಢ ನಿಶ್ಚಯ ಆ ರೀತಿಯಾಗಿರುವಾಗ ಮಾತ್ರ ನಮಗೆ ಏನಾಗುತ್ತೆ, ನಮ್ಮ ಬುದ್ಧಿ ಸ್ಥಿರವಾಗಿರುತ್ತೆ ಮತ್ತು ಯಾವುದೇ ರೀತಿಯಾದಂಥ ಗೊಂದಲಗಳು ನಮಗೆ ಬರುವುದಿಲ್ಲ. ಅಷ್ಟು ಸ್ಥಿರವಾಗಿರುತ್ತೆ ಬುದ್ಧಿ. ಅದರಿಂದ ಯಾರ ಬುದ್ಧಿ ಸ್ಥಿರವಾಗಿರುತ್ತೆ, ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಭಗವಂತ ಹೇಳ್ತಾನೆ 55ನೇ ಶ್ಲೋಕದಲ್ಲಿ, ಶ್ರೀ ಭಗವಾನ್ ವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವವರು. ಸೊ ಇದು ಬಹಳ ಹೈ ಲೆವೆಲ್ ಇದೆ. ಆದರೆ ಇದನ್ನ ಮಾಡಲಿಕ್ಕೆ ಸಾಧನೆ ಮಾಡಬೇಕಾಗತ್ತೆ ನಾವು. ಅದು ಸಾಧನೆ ಸಿಂಪಲ್ ಆಗಿ ನಮಗೆ ಶ್ರೀಲಾ ಪ್ರಭುಪಾದರು ಈ ಹರೇ ಕೃಷ್ಣ ಮಹಾಮಂತ್ರದ ಮುಖಾಂತರ ನಮಗೆ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಯಾರು, ಈಗ ಉದಾಹರಣೆಗೆ ನಾವಿಲ್ಲಿ ಭಕ್ತ ಪ್ರಹ್ಲಾದನನ್ನ ನೋಡ್ಬೋದು. ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಏನೆಲ್ಲ ತೊಂದರೆಗಳನ್ನು ಕೊಡ್ತಾನೆ. ಆದರೆ ಅವನು ಮನಸ್ಸು ಸ್ಥಿರವಾಗಿ ನಾರಾಯಣನಲ್ಲಿ ಇರೋದರಿಂದ ಅವನಿಗೆ ಯಾವ ಭಯ, ಯಾವ ಗಂಡಾಂತರವೂ ಬರಲಿಲ್ಲ, ಏನೂ ಮಾಡಲಿಕ್ಕೆ ಆಗಲಿಲ್ಲ. ಅವ್ರ ಹತ್ರ ಏನೇನೆಲ್ಲ ಟ್ರೈ ಮಾಡಿದ್ರು, ಅಂದ್ರೆ ಎಲ್ಲ ಕಡೆ ಭಗವಂತನ ರಕ್ಷಣೆ ಅವನಿಗಿತ್ತು. ಅದರಿಂದ ಅವನು ಹೇಳ್ತಾನೆ, ಏನು ಮುಖ್ಯವಾಗಿ ನಮ್ಮಲ್ಲಿರುವಂತಹದ್ದು ಸೂಕ್ಷ್ಮ ಶರೀರ ಇದೆ, ಸ್ಥೂಲ ಶರೀರ ಇದೆ. ಸ್ಥೂಲ ಶರೀರ ಅಂದರೆ ಈ 5 ಇಂದ್ರಿಯಗಳು, ಮತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಮುಂದೆ ಬರುತ್ತೆ. ಮತ್ತೆ ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಇದೆ. ಸೊ ಮನಸ್ಸು, ಬುದ್ಧಿ, ಅಹಂಕಾರ, ಸೂಕ್ಷ್ಮ ಶರೀರ. ಈ ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿ ಇದ್ದ ಏನೆಲ್ಲ ಅನುಭವಗಳಿದ್ದಾವೆ ಅದೆಲ್ಲ ನಾವು ಶರೀರವನ್ನು ಚೇಂಜ್ ಮಾಡಿದಾಗ, ಬೇರೆ ಶರೀರಕ್ಕೆ ಹೋದಾಗ ಅದೆಲ್ಲ ನಮ್ಮ ಜೊತೆ ಹೋಗುತ್ತೆ. ಅದರಿಂದ ಅವನೇನು ಹೇಳ್ತಾನೆ ಇಲ್ಲಿ, ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದರೆ, ನಾವು ಸ್ಥಿತಪ್ರಜ್ಞರು ಹೇಗಾಗುವಂಥದ್ದು, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿಷಯಗಳ ಬಯಕೆಗಳು ಉಂಟಾಗೋದ್ರಿಂದ ನಾವು ಮೊದಲು ಆಲೋಚನೆ ಮಾಡ್ತೇವೆ. ಇವತ್ತು ನಾನು ಪಾರ್ಟಿಗೆ ಹೋಗಬೇಕು, ಅಲ್ಲಿ ಎಂಜಾಯ್ ಮಾಡಬೇಕು, ಅಲ್ಲಿ ಊಟ ಏನೋ ಅದನ್ನು ತಿನ್ಬೇಕು, ಇದನ್ನು ತಿನ್ಬೇಕು ಅನ್ನುವಂಥದ್ದು. ಈ ರೀತಿಯಾಗಿ ಅದ್ರ ಬಗ್ಗೆ ನಾವು ಥಿಂಕ್ ಮಾಡಿದಾಗ ನಾವು ಆಲೋಚನೆ ಮಾಡಲಿಕ್ಕೆ ನಾವು ಯಾವ ಡ್ರೆಸ್ ಹಾಕೋಬೇಕು,
ಸೊ ಆ ರೀತಿಯಾಗಿ ಹಲವಾರು ಬಗ್ಗೆ ಅಲ್ಲಿ ಹೋಗಿ ಏನು ತಿನ್ಬೇಕು ಏನು ತಿನ್ನಬಾರ್ದು, ಇಲ್ಲ ರೆಸ್ಟೋರೆಂಟ್ಗೆ ಹೋಗ್ತೇವೆ ಅಲ್ಲಿ ಹೋಗಿ ಏನು ಆರ್ಡರ್ ಮಾಡಬೇಕು. ಅವಾಗ ಏನಾಗುತ್ತೆ, ಇದು ನಮ್ಮ ಇಂದ್ರಿಯ ತೃಪ್ತಿಯ ಕೆಲಸಗಳಾಗತ್ತೆ. ನಮ್ಮ ಇಂದ್ರಿಯಗಳನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ ನಾವಿಲ್ಲಿ ಮಾಡ್ತಾ ಇರುವಂತಹ ಕೆಲಸಗಳದು. ಸೊ ಆ ರೀತಿಯಾಗಿ ಬಯಕೆ ಉಂಟಾಗಿ ಅದರ ಬಗ್ಗೆ ನಾವು ಕೆಲಸ ಮಾಡಿ ಇಂದ್ರಿಯ ಸುಖದ ಬಗ್ಗೆ ಆಸೆಗಳನ್ನು ತ್ಯಜಿಸಿ, ಅಂದರೆ ಇಲ್ಲಿ ಭಗವಂತ ಹೇಳಿದ್ರೆ ನಾವು ಇಂದ್ರಿಯ ಸುಖದ ಆಸೆಯನ್ನು ತ್ಯಜಿಸಬೇಕಾಗತ್ತೆ. ನಾವು ಈ ರೀತಿಯಾಗಿ ಎಲ್ಲ ಆಲೋಚನೆ ಮಾಡೋದನ್ನು ಬಿಡಬೇಕಾಗತ್ತೆ. ಅಂದರೆ ಅವನು ಪರಿಶುದ್ಧವಾಗಿ ಆತ್ಮನಲ್ಲಿ ಅವನು ಸಂತುಷ್ಟನಾದಾಗ ಆತ್ಮ ತನ್ನ ನಿಜವಾದ ಗುಣಲಕ್ಷಣಗಳನ್ನು ಅಲ್ಲಿ ಪಡೆಯುತ್ತೆ. ಇಲ್ಲ ಅಂದರೆ ಈ ಆತ್ಮ ಅನ್ನುವಂಥದ್ದು ಈ ಶರೀರದಲ್ಲಿ ಒಂದು ರೀತಿಯಾದ ಬಂಧನದಲ್ಲಿ ಇರುತ್ತೆ. ಅದರಿಂದ ತನ್ನ ಸ್ವಾತಂತ್ರ್ಯವನ್ನು ಸಹಿತ ಆತ್ಮ ಕಳೆದುಕೊಂಡಿರುತ್ತೆ. ಅದ್ರ ಬಗ್ಗೆ ನಿಮಗೆ ಇನ್ನೂ ಡಿಟೇಲಲ್ಲಿ ಅರ್ಥ ಆಗತ್ತೆ. ಯಾಕೆ ನಾವು ಇಲ್ಲಿ ಕಷ್ಟಗಳನ್ನು ಅನುಭವಿಸ್ತೇವೆ, ಯಾಕೆ ನಾವು ಈ ಒಂದು ಬಂಧನ ಅಂದರೆ ಏನು, ಈ ಮಾಯೆ ಅಂದರೆ ಏನು, ಅದರ ಪ್ರಭಾವ ಏನು ನಮ್ಮ ಮೇಲೆ, ಅದೆಲ್ಲ. ಸೊ ಆ ರೀತಿಯಾಗಿ ಆತ್ಮನಲ್ಲಿ ಅವನು ಸಂತುಷ್ಟನಾಗಿದ್ದಾಗ ಅವನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು, ಅಂದರೆ ಶುದ್ಧವಾದ ಅವನು ಪರಿಶುದ್ಧನಾಗಿರ್ತಾನೆ ಮತ್ತು ಅವನು ದಿವ್ಯ ಪ್ರಜ್ಞೆಯಲ್ಲಿ ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿ ಅವನು ಇರುತ್ತಾನೆ ಅನ್ನುವಂಥದ್ದು. ಧ್ರುವ ಮಹಾರಾಜನು ಹಾಗೆ 5 ವರ್ಷದ ಹುಡುಗ ಕಾಡಿಗೆ ಹೋಗ್ತಾನೆ, ತಪಸ್ ಮಾಡ್ತಾನೆ, ನಾರದರ ಮಾರ್ಗದರ್ಶನ ಅವನಿಗೆ ಸಿಗತ್ತೆ. ಆಮೇಲೆ ಅವನು ಧ್ರುವ ನಕ್ಷತ್ರವನ್ನು ಪಡೀತಾನೆ. ಶ್ರೀಲ ಪ್ರಭುಪಾದರು ಫೌಂಡರ್ ಆಚಾರ್ಯರು. ಸೊ ಬರೀ 11-12 ವರ್ಷದಲ್ಲಿ ಅವರು ಇಳಿ ವಯಸ್ಸಿನಲ್ಲಿ ಇಂತಹ ಒಂದು ವೇದಿಕೆಯನ್ನು ನಮಗೆ ಕೊಟ್ಟಿದ್ದಾರೆ. ಕೃಷ್ಣ ಪ್ರಜ್ಞಾ ಸಂಸ್ಥೆ ಬೆಳೆಸ್ಬಿಟ್ಟು ಈಗ ಅದು ಬರೀ ಭಕ್ತರಷ್ಟೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೇನಿಲ್ಲ, ಅವರಿದ್ದಾರೆ, ಅವರ ಪುಸ್ತಕದಲ್ಲಿ ಇದ್ದಾರೆ. ಅವರು ಏನೆಲ್ಲ ಪುಸ್ತಕಗಳು ನಾವು ಕೊಟ್ಟಿದ್ದಾರೆ ನಾವು ಓದಬೇಕು. ಆ ಪುಸ್ತಕದಲ್ಲಿ ಅವರು ಇದ್ದಾರೆ, ಖಂಡಿತವಾಗಿಯೂ ಇದ್ದಾರೆ. ಸೊ ಅದರಿಂದ ಶ್ರೀಲಾ ಪ್ರಭುಪಾದರು ಸಹಿತ ಹಾಗೆ. ಇಲ್ಲಾಂದ್ರೆ ಅವ್ರ ಹತ್ರ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಪ್ರಶ್ನೆ 2 ಸಲ ಹಾರ್ಟ್ ಅಟ್ಯಾಕ್, ಯಾವುದೇ ಟೆಕ್ನಾಲಜಿ ಇಲ್ಲ, ಯಾವುದೇ ಮೆಡಿಸಿನ್ಸ್ ಇಲ್ಲ ಆವಾಗ. ಅಷ್ಟು ಹಾರ್ಟ್ ಅಟ್ಯಾಕ್ಗೆ ಎಲ್ಲದಕ್ಕೂ ರಕ್ಷಣೆ ಭಗವಂತ ಅವ್ರ ಹತ್ರ ಮಾಡಿಸಿದ್ದಾನೆ. ಅವರೊಂದು ಏನು ಹೇಳ್ತೇವೆ, ಒಂದು ಭಗವಂತನ ಒಂದು ಆಯುಧ ಅಷ್ಟೇ, ಅವರು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಆಗಿದ್ದರು ಅಂತಹ ಒಂದು ಕೆಲಸ. ಯಾಕೆಂದರೆ ಅವರ ಮನಸ್ಸು ಪ್ಯೂರ್ ಆಗಿತ್ತು. ಬರೀ ಭಗವಂತನ ಸೇವೆ ಮಾಡುವುದಷ್ಟೇ ಅವರ ಆದ್ಯ ಕರ್ತವ್ಯವಾಗಿತ್ತು. ಅದರಿಂದ ಅವರಿಗೆ ಗುರುಗಳ ಆದೇಶ ಇತ್ತು, ನೀನು ಹೋಗಿ ಕೃಷ್ಣ ಪ್ರಜ್ಞೆಯನ್ನು ಇಂಗ್ಲೀಷ್ನಲ್ಲಿ ಪಾಶ್ಚಾತ್ಯ ದೇಶಗಳಿಗೆ ಮಾಡು. ಸೊ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳಿಂದ ಹೇಳ್ತಾರೆ, ನಮ್ಮ ಒಬ್ಬ ಸೇನಾಪತಿ ಬರ್ತಾನೆ, ಬೇರೆ ದೇಶಗಳಿಗೆ ಹೋಗಿ ಈ ರೀತಿಯಾಗಿ ಭಗವಂತನ ಪ್ರಜ್ಞೆಯನ್ನು ಕೊಡ್ತಾರೆ ಅಂತ. ಅದು ಒಂದೇ ಒಂದು ಆರ್ಡರ್, ಗುರುವಿನ ಆದೇಶ ಅವರ ಹತ್ರ ಇರೋದ್ರಿಂದ ಅದನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಅವರು ಹೋಗ್ತಾರೆ. ಜಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮತ್ ಕ್ರೋಧೋ ವಿಜಾಯತೆ. ಹರೇ ಕೃಷ್ಣ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂಥ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಇದು ನೋಡಿ, ನೀವು ನೋಡಬಹುದು ಪ್ರತಿಯೊಂದರಲ್ಲೂ ಇದು ಸಿಂಪಲ್. ಯಾಕೆ ನಮಗೆ ಕೋಪ ಬರುತ್ತೆ? ಯಾವಾಗ ನಮಗೆ ಬೇಕಾಗಿರೋದು ಆಗಿರೋದಿಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲಿ ಮೀಟ್ ಆಗೋದಿಲ್ಲ, ಆಗ ನಮಗೆ ಕೋಪ ಬರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಯಾಕೆ ಮೀಟ್ ಆಗಬೇಕು, ಯಾಕೆ ನಾವು ಬಯಸ್ತೇವೆ, ಅದು ಆ ರೀತಿಯಾಗಿ ಆಗಬೇಕೆ. ನಾವೆಲ್ಲೋ ಹೋಗ್ತೇವೆ, ಏನೋ ಒಂದು ಫುಡ್ ಆಹಾರವನ್ನು ರೆಸ್ಟೋರೆಂಟಲ್ಲಿ ತಿನ್ಬೇಕಂತ ಹೋಗ್ತೇವೆ. ಅಲ್ಲಿ ಹೋಗ್ಬಿಟ್ಟು ನಾವು ಪೇ ಮಾಡ್ತೇವೆ, ಆಹಾರ ತರ್ತಾನೆ ಕೊಡ್ತಾನೆ, ಆಹಾರ ಸರಿಯಾಗಿರೋದಿಲ್ಲ. ಯಾಕೆ? ನಮ್ಗೆ ಹೇಗೆ ಗೊತ್ತಾಗುತ್ತೆ ಆಹಾರ ಸರಿಯಾಗಿ? ಯಾಕೆ ಆಹಾರ ಇಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಲ್ಲ. ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನಿಲ್ಲಿ? ವಾಟ್ ಈಸ್ ಅವರ್ ಎಕ್ಸ್ಪೆಕ್ಟೇಷನ್? ಎಕ್ಸ್ಪೆಕ್ಟೇಷನ್ ಆಫ್ ದ ಫುಡ್ ಈಸ್ ಟು ಸ್ಯಾಟಿಸ್ಫೈ ಅವರ್ ಟಂಗ್. ನಮ್ಮ ನಾಲಿಗೆಯ ರುಚಿಯನ್ನ, ಅಂದ್ರೆ ಅದಕ್ಕೆ ಸಮಾಧಾನ ಮಾಡಲಿಕ್ಕೋಸ್ಕರ ನಾವು ಅದನ್ನು ಬಯಸ್ತೇವೆ. ಸೊ ನಾಲಿಗೆಗೆ ರುಚಿಯಾಗಿಲ್ಲ ಆಹಾರ ಅಂತ ನಮಗೆ ಕೋಪ ಬರುತ್ತೆ, ನಾವು ಬೈತೇವೆ ಅವನಿಗೆ, ಹೇಯ್ ಏನಪ್ಪ ಫುಡ್ ತಂದಿದೀಯ ನೀನು, ಹಾಗೆ ಹೀಗೆ ಅಂದರೆ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಯಾಕೆಂದ್ರೆ ನಮ್ಮ ಉದ್ದೇಶ ನಾಲಿಗೆಯನ್ನು ಸ್ಯಾಟಿಸ್ಫೈ ಮಾಡುವಂತ, ಇಂದ್ರಿಯ ಮನಸ್ಸಲ್ಲಿ ಆಲೋಚನೆ ಮಾಡ್ತೇವೆ, ಆಮೇಲೆ ನಾವು ಅದನ್ನು ಪಡೆಯಲಿಕ್ಕೆ ಬಯಸ್ತೇವೆ, ಪಡೆಯಲಿಕ್ಕೆ ಹೋಗ್ತೇವೆ. ಆಮೇಲೆ ಏನಾಗುತ್ತೆ, ಕಾಮ, ಅದನ್ನೇ ಕಾಮ ಅಂತ ಅನ್ನುವಂಥದ್ದು, ಅದನ್ನು ಪಡೆಯಬೇಕು ಅನ್ನುವಂತಹ ಒಂದು ಹಂಬಲ ಇದೆಯಲ್ಲ, ಅದು ಕಾಮ. ಆ ಕಾಮ ಹುಟ್ಟತ್ತೆ, ಆ ಕಾಮದಿಂದ ಕ್ರೋಧ ಉದ್ಭವವಾಗುತ್ತೆ.
ಕ್ರೋಧಾದ್ಭವತಿ ಸಮೋಹಃ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕ್ರೋಧದಿಂದ ಓದ್ದವರು ಮಾಡಿ ಸಮೋಹ ಓದಿ 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 ಓದಿ. ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ. ಸಮೋಹದಿಂದ ಸ್ಮೃತಿಯ ಭ್ರಮೆಯುಂಟಾಗುತ್ತದೆ. ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ. ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಮತ್ತೆ ಹೀಗೆ ಪ್ರಪಂಚದಲ್ಲಿ ಯಾಕೆ ಮುಳುಗ್ತಾನೆ ಅಂದ್ರೆ ಅವನಿಗೆ ಮತ್ತೆ ಮತ್ತೆ ಅದೇ, ಈಗ ಪಡೆದಿಲ್ಲಲ್ಲ ನಾನು, ಮತ್ತೆ ಹೇಗಾದ್ರೂ ಅದನ್ನ ಪಡಿಬೇಕು ನಾನು ಅನ್ನುವಂಥದ್ದು. ಅದರಿಂದ ಈ ಕೋಪದಿಂದ ಕ್ರೋಧದಿಂದ ಏನಾಗುತ್ತೆ, ಸಮೂಹ ಅಂದ್ರೇನು, ಒಂಥರ ಇಲ್ಯೂಷನ್, ಭ್ರಮೆ. ಆ ಭ್ರಮೆ ಏನಾಗುತ್ತೆ, ನಮಗೆ ಏನು ಮಾಡ್ಬೇಕನ್ನೋದೇ ತೋಚೋದಿಲ್ಲ. ಆ ಭ್ರಮೆ ಉಂಟಾದಾಗ ಅದನ್ನೇ ನಾವು ಮಾಯೆ ಅಂತ ಕರಿತೇವೆ. ಆ ಭ್ರಮೆಯಿಂದ ಸಮೂಹ ಅಂದರೆ ನಾವು ಒಂಥರ ಮೂಡಿಗೆ ಒಳಗಾದಾಗೆ. ಸಮೂಹ ಅಂದ್ರೇನು, ನಾವು ಮೂಡಿಗೆ ಒಳಗಾಗೋದು. ಈಗ ನಾವು ಕೆಲವರಿಗೆ ಹೇಳ್ತೀವಲ್ಲ, ಏನೋ ಹಿಪ್ನೋಟಿಸಮ್ ಮಾಡ್ತಾರೆ ಅಂತ, ಅವರು ಮೂಡಿಗೆ ಒಳಗಾಗ್ತಾರೆ ಅಂತ, ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾರೆ ಅಂತ. ಆ ರೀತಿಯಾಗಿ ಇಲ್ಲಿ ಸಮೂಹ ಆ ಥರ ಭ್ರಮೆ ಆಗಿ ಸ್ಮೃತಿ ಭ್ರಮೆ ಅಂದರೆ ಬುದ್ಧಿ ನಾಶವಾಗತ್ತೆ. ಸ್ಮೃತಿ ಇರೋದಿಲ್ಲ ನಮಗೆ. ಆ ಸ್ಮೃತಿ ನಮ್ಮ ಕಾನ್ಷಿಯಸ್ನೆಸ್ ಅನ್ನೋದು ಕೆಲಸ ಮಾಡೋದಿಲ್ಲ. ಅದರಿಂದ ನಮಗೆ ಭ್ರಮೆ ಉಂಟಾಗಿ ನಮ್ಮ ಬುದ್ಧಿಯೇ ನಾಶವಾಗ್ತದೆ. ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗ್ತಾನೆ. ಐಹಿಕ ಪ್ರಪಂಚ ಅಂದರೆ ನಾವಿಲ್ಲಿ ಭಗವಂತನ ಐಹಿಕ ಪ್ರಪಂಚದಿಂದ ಹೊರಬರೋದು ಹೇಗೆ ಅಂತ ಆಲೋಚನೆ ಮಾಡಬೇಕು. ಆದರೆ ನಾವಿಲ್ಲೇ ಇರುವುದಕ್ಕೆ ಇನ್ನೊಂದಿಷ್ಟು ನಾವು ಹೇಳ್ತೇವೆ ಅದನ್ನು, ಇನ್ಫ್ಯಾಕ್ಟ್ ಬೇಜಾರು ಮಾಡ್ಕೊಬಿಟ್ಟು ನಾನು ಹೇಳ್ತಾ ಇದ್ದೇನೆ ಅಂತ, ವಿ ಆರ್ ಆಲ್ ಸ್ವಿಮ್ಮಿಂಗ್ ಇನ್ ಅ ಸೀವೇಜ್ ಟ್ಯಾಂಕ್ ಅಂತ. ಐಹಿಕ ಪ್ರಪಂಚ ಅಂದರೆ ಅಷ್ಟು ಇದು ಒಂಥರ ಸೀವೇಜ್ ಟ್ಯಾಂಕ್ ಇತ್ತರ. ಇಲ್ಲಿ ನಾವು ಈಜಾಡ್ತಾ ಇರ್ತೇವೆ, ಖುಷಿ ಪಡ್ತಾ ಇರ್ತೇವೆ ಅನ್ನುವಂಥದ್ದು. ಸೊ ಬೇಜಾರು ಮಾಡ್ಕೋಬೇಡಿ, ನಾನು ಸಹಿತ ಒಬ್ಬ ಅದರಲ್ಲಿ. ಆದರೆ ನಿಜವಾದ ನಮಗೆ ವಸ್ತುಸ್ಥಿತಿ ಅದು. ಈ ಐಹಿಕ ಪ್ರಪಂಚ ಅನ್ನೋದು ದುಃಖಾಲಯ, ಅಶಾಶ್ವತ. ಸೊ ಇಲ್ಲಿ ಕಾಮವೇ ಕೆಲಸ ಮಾಡುವಂಥದ್ದು. ಅದರ ಹೊರಗೆ ನಾವು ಹೇಗೆ ಬರೋದು ಅನ್ನುವಂಥದ್ದನ್ನ ನಮಗೆ ಮುಂದೆ ಭಗವದ್ಗೀತೆಯಿಂದ ನಾವು ಅರ್ಥ ಮಾಡಿಕೊಳ್ಳೋಣ. ಸೊ ಇವತ್ತಿಗೆ ಇಲ್ಲಿ ನೋಡ್ಬೋದು, ಇಂದ್ರಿಯ ವಸ್ತು ಅಂದ್ರೆ ಏನು, ಸೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ಇಂದ್ರಿಯ ಭೋಗ ಅಂತ ನಾವು ಕರೆಯುವಂತಹದ್ದು. ಅದರ ಮೇಲೆ ಆಸಕ್ತಿ, ಇಂದ್ರಿಯ ಭೋಗ ಅಂತ ಕಾಮ, ಅದನ್ನ ಪಡಿಬೇಕನ್ನುವಂತಹ ಆಸೆ, ಕ್ರೋಧ, ಭ್ರಮೆ, ಸ್ಮರಣೆಯ ವಿಸ್ಮಯ, ಬುದ್ಧಿನಾಶ. ಈಗ ನೀವು ನೋಡ್ಬೋದಲ್ವಾ, ಕೆಲವರು ತುಂಬಾ ಕಷ್ಟದಲ್ಲಿ ಏನೋ ಒಂಥರ ಈ ರೀತಿಯಾಗಿ ಒಂದು ಕಾರಣ ಅದನ್ನ ಹುಡುಕ್ತಾ ಹೋದ್ರೆ ಅಲ್ಟಿಮೇಟ್ಲಿ ನಮಗೆ ಸಿಗೋದು ಒಂದು ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ವಸ್ತುವಿನ ಬಯಕೆ, ಅಂದ್ರೆ ಇಂದ್ರಿಯ ಸ್ಯಾಟಿಸ್ಫ್ಯಾಕ್ಷನ್. ಇಂದ್ರಿಯ ವಸ್ತುಗಳನ್ನ ಸಂತೋಷ ಪಡುವಂತಹ ಕೆಲಸ ಇದ್ದಾಗ ಮಾತ್ರ ನಮಗೆ ಈ ರೀತಿಯಾಗಿ ಒಂದಕ್ಕೊಂದು ಈ ಚಕ್ರದಲ್ಲಿ ನಾವು ಬರ್ತೇವೆ, ಮತ್ತೆ ಬೀಳ್ತೇವೆ, ಮತ್ತೆ ಸಾಯ್ತೇವೆ, ಮತ್ತೆ ಹುಟ್ಟುತ್ತೇವೆ, ಮತ್ತೆ ಇದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇವತ್ತಿಗೆ ಈ ಅಧ್ಯಾಯ ಮುಗಿತಾ ಇದೆ. ಇವತ್ತು ಭಗವಂತನ ಉತ್ತರ ಅರ್ಜುನನಿಗೆ ಅವನ 5 ಕಾರಣಗಳಿಗೆ ಸಹಾನುಭೂತಿ, ಅಂದ್ರೆ ನಾವು ದೇಹವಲ್ಲ ಆತ್ಮ ಅನ್ನುವಂತಹದ್ದು. ಸಂತೋಷದ ಬಗ್ಗೆ ಹೇಳ್ತಾನೆ, ನೀನು ಕರ್ತವ್ಯ ಮಾಡು, ನೀನು ಕರ್ತವ್ಯ ಮಾಡೋದ್ರಿಂದ ನಿನಗೆ ಸ್ವರ್ಗ ಅಥವಾ ರಾಜ್ಯ ಸಿಗತ್ತೆ. ಅದರಿಂದ ನಿನಗೆ ಬೇರೆ ಆಪ್ಷನ್ ಇಲ್ಲ, ಒಂದೇ ಸಾಯಬೇಕು ಇಲ್ಲ ರಾಜ್ಯವನ್ನು ಅನ್ಬೋದು, ಎರಡೇ ಅದು ಕ್ಷತ್ರಿಯನಾದವನಿಗಿರುವಂತಹದ್ದು. ಪಾಪ ಚಟುವಟಿಕೆಗಳ ಬಗ್ಗೆ ಹೇಳ್ತಾನೆ, ಭಕ್ತಿ ಚಟುವಟಿಕೆಯಲ್ಲಿ ಭಕ್ತಿಯಿಂದ ಮಾಡುವಂತಹ ಯಾವುದೇ ಕೆಲಸಕ್ಕೆ ಪಾಪಗಳು ಅಂಟುಕೊಳ್ಳುವುದಿಲ್ಲ. ಕುಟುಂಬ ಸಂಪ್ರದಾಯದ ನಾಶದ ಬಗ್ಗೆ ಹೇಳ್ತಾನೆ, ನಾವು ಆದರ್ಶಪ್ರಾಯರಾಗಬೇಕು ಅನ್ನುವಂತಹದ್ದು. ನಿರ್ಣಯ, ದೃಢ ನಿಶ್ಚಯ, ಆಗ ನಮ್ಮ ಬುದ್ಧಿಗೆ ಹಲವು ಶಾಖೆಗಳಿರುವುದಿಲ್ಲ, ಒಂದೇ ಶಾಖೆ ಇರುತ್ತೆ. ಆಗ ಅದು ನಿಶ್ಚಯ, ದೃಢ ನಿಶ್ಚಯವನ್ನು ನಾವು ಮಾಡಲಿಕ್ಕೆ ಆಗತ್ತೆ. ಅದರಿಂದ ನಾವು ಇಂದ್ರಿಯ ತೃಪ್ತಿಯ ಬಯಕೆಯನ್ನು ಮಾಡದೆ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಕರ್ತವ್ಯವನ್ನು ಮಾಡುವುದರಿಂದ ನಾವು ಇದರಿಂದ ಪಾರಾಗಬಹುದು ಅನ್ನುವಂಥದ್ದು. ನಾಳೆ ಕರ್ಮಯೋಗ, ಎಲ್ಲ ಅಟೆಂಡೆನ್ಸ್ ಹಾಕೊಳ್ಳಿ ದಯವಿಟ್ಟು. ನಾಳೆ ಕರ್ಮಯೋಗದ ಬಗ್ಗೆ ತಿಳ್ಕೊಳ್ಳೋಣ ಜಾಸ್ತಿ, ಏನಿದೆ ಅನ್ನುವಂತಹದ್ದು, ಹೇಗೆ ಕರ್ಮ ಮಾಡಬೇಕು, ಕರ್ಮಕಾಂಡ, ಕಾಮ ಕರ್ಮ, ಅದ್ರ ಬಗ್ಗೆ ಎಲ್ಲ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಒಂದು 5 ನಿಮಿಷ ಮೊದಲು ಮಾಡಿದ್ದೇವೆ. ನಾವೀಗ ಕೊನೆಯದಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋಣ. ಪ್ರಶ್ನೋತ್ತರ ಆದಮೇಲೆ ಹರೇ ಕೃಷ್ಣ ಮಹಾಮಂತ್ರ 5 ರಿಂದ 6 ನಿಮಿಷ ತಗೊಳತ್ತೆ. 108 ಬಾರಿ ನಾವು ಜಪಿಸೋಣ.
ಓಕೆ, ಪ್ರತಿನಿತ್ಯ ಕ್ಲಾಸ್ ಕೊನೆಗೆ ಅದನ್ನು ನಾವು ಮಾಡೋಣ. ಸೊ ಈಗ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಗಣೇಶ್ ಪ್ರಭುಜಿ. ಪ್ರಭುಜಿ ಸ್ವಲ್ಪ ಶ್ಲೋಕ ಎಲ್ಲ ಸ್ಕಿಪ್ ಮಾಡಿದ್ರ ಅಂತ ಅಲ್ಲ? ಎಲ್ಲ ಶ್ಲೋಕ ಹೇಳಲಿಕ್ಕೆ ಆಗುದಿಲ್ಲ, ಇಂಪಾರ್ಟೆಂಟ್ ಶ್ಲೋಕ ಅಷ್ಟೇ ತಗೊಂಡಿದ್ದೇವೆ ಪ್ರಭುಜಿ. ಹೌದಾ ಪ್ರಭುಜಿ? ಅಂದ್ರೆ ಹಾ. ಅಷ್ಟೊಂದು ಮನವರಿಕೆ ಆಗ್ಲಿಲ್ಲ ಪ್ರಭುಜಿ. ಅವು ಎಲ್ಲ ಬಿಟ್ಟು ಬರುವಾಗ ಅಲ್ಲಿ ಸ್ವಲ್ಪ ಏನೋ ಅದು ಬಿಟ್ಟಿದ್ದೇವೆ. ಲೆವೆಲ್ ಟೂಲ್ ಅಲ್ಲಿ ಇವತ್ತು ಈ 5 ಕಾರಣಗಳಿಗೆ ಭಗವಂತನ ಉತ್ತರ ಅಷ್ಟೇ. ಮೇಜರ್ ಆಗಿ ಹೈಲೈಟ್ ಇರೋದು ಈ ಶ್ಲೋಕದ ಸಂಕ್ಷಿಪ್ತ ಮಾಹಿತಿ ಇರೋದು ಅಷ್ಟೇ ಪ್ರಭುಜಿ. ಧನ್ಯವಾದ ಪ್ರಭುಜಿ. ನಾಳೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ಅಂದ್ರೆ ಈ 5 ಪ್ರಶ್ನೆಗಳಿಗೆ ಉತ್ತರ ಭಗವಂತನದು ಈ ಶ್ಲೋಕದಲ್ಲಿ ಇರುವಂತಹದ್ದು. ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ಡೀಟೇಲ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ ಮುಂದಿನ ಅಧ್ಯಾಯಗಳಲ್ಲಿ. ನಿಮಗೆ ಏನಾದರೂ ಪ್ರಶ್ನೆ ಇದ್ರೆ, ಈಗ ಹೇಳಿರೋದ್ರಲ್ಲಿ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ, ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಅದನ್ನ ಹೇಳಿ. ಚಾಪ್ಟರ್ ಇನ್ಕಂಪ್ಲೀಟ್ ಇದೆ ಅಥವಾ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ. ಯಾಕೆಂದ್ರೆ 1 ತಾಸಿನಲ್ಲಿ ನಮಗೆ ಇಡೀ ಅಧ್ಯಾಯವನ್ನ ಎಲ್ಲವನ್ನ ಹೇಳಲಿಕ್ಕೆ ಆಗುವುದಿಲ್ಲ. ಅದರಿಂದ ನಾವು ಇಂಪಾರ್ಟೆಂಟ್ ಶ್ಲೋಕಗಳನ್ನಷ್ಟೇ ಇಲ್ಲಿ ನಮಗೆ ಹೇಳ್ತಾ ಇರೋದು. ನಿಮಗೆ ಲೆವೆಲ್ 2 ಇದೆ, 2ನೇ ಲೆವೆಲ್ ಅಲ್ಲಿ ನಿಮಗೆ ಪೂರ್ತಿ ಶ್ಲೋಕ, ಅಧ್ಯಾಯ, ಅದರ ಅರ್ಥ, ಅದರ ವಿಶ್ಲೇಷಣೆ, ಅದರ ಡಿಸ್ಕಷನ್ ಎಲ್ಲವನ್ನ ನಾವು ಮಾಡ್ಬೋದು ಅಲ್ಲಿ. ಆದ್ರೆ ಗುರುಜಿ, ಹಾ, ಒಂದು ಇದು ಇತ್ತು, ಡೌಟ್ ಇತ್ತು. ಅಂದ್ರೆ ಈಗ ಕೃಷ್ಣ ಹೇಳ್ತಾ ಇರಲ್ಲ, ಅಂದ್ರೆ ಅರ್ಜುನನಿಗೆ ನೀನೀಗ ಯುದ್ಧ ಮಿಡ್ಲಲ್ಲೇ ಬಿಟ್ಟು ಹೋದ್ರೆ ನಿಂಗೆ ದುರ್ಯೋಧನ ಅವರೆಲ್ಲ ಅಂದ್ರೆ ನಿನ್ನ ಬಗ್ಗೆ ತುಂಬಾ ತುಚ್ಛವಾಗಿ ಮಾತಾಡ್ತಾರೆ, ನಿಂಗೆ ಅದು ಶ್ರೇಯಸ್ಸಲ್ಲ ಹಾಗೆ ಅಂತ. ಆದ್ರೆ ಈಗ ನಮ್ಮ ಆತ್ಮಕ್ಕೆ ನಮ್ಗೆ ಮತ್ತೆ ದೇವರಿಗೆ ಗೊತ್ತಿರುತ್ತದೆ ನಾವು ಏನು ತಪ್ಪು ಮಾಡಿಲ್ಲ, ನಾವು ಏನು ಕೆಟ್ಟದ್ದು ಕಾರ್ಯಕ್ಕೆ ಹಾಕಿಲ್ಲ ಅಂತ. ನಮ್ಗೆ ಬೇರೆಯವರು ಮಾತಾಡುವುದರಿಂದ ನಮ್ಗೆ ಹೇಗೆ ಅದು, ಅಂದ್ರೆ ಅದರಿಂದ ನಮ್ಗೆ ನಮ್ಮ ಆತ್ಮಕ್ಕೆ ಹೇಗೆ ಅದು ಎಫೆಕ್ಟ್ ಆಗ್ತದೆ? ಅದು ಯಾಕೆ ಕೃಷ್ಣ ಆ ಸಂದರ್ಭದಲ್ಲಿ ಹೇಳಿದ? ಕರೆಕ್ಟ್. ಈಗ ನಾವು ತಪ್ಪು ಮಾಡಿಲ್ಲ, ಆದ್ರೆ ಬೇರೆಯವರಿಗೆ ಅದು ತಪ್ಪು ಅಂತ ಅನಿಸ್ಬಹುದು, ಅಥವಾ ಅವ್ರು ಯಾವುದೋ ರೀತಿ ರಿಯಾಕ್ಟ್ ಮಾಡ್ತಾರೆ ಅಲ್ವಾ? ಸೊ ಆವಾಗ ನಮಗೆ ಹರ್ಟ್ ಆಗತ್ತೆ. ಆದರೆ ಸ್ಥಿತಪ್ರಜ್ಞನಾದವನಿಗೆ ಅದು ಯಾವುದೇ ರೀತಿಯಾದಂತಹ ಅದರ ಎಫೆಕ್ಟ್ ಇರೋದಿಲ್ಲ. ಸ್ಥಿತಪ್ರಜ್ಞ ಯಾರಾಗಿರ್ತಾನೆ, ಸ್ಥಿತಪ್ರಜ್ಞ ಅಂದ್ರೆ ಮನಸ್ಸು ಸ್ಥಿರವಾಗಿರುತ್ತೆ ಒಂದು. ಅವನಿಗೆ ಮುಂದೆ ನಿಮಗೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಅದರ ಅರ್ಥ ಆಗ್ಬೇಕಂದ್ರೆ ಪೂರ್ತಿಯಾಗಿ ನಾವು 16ನೇ ಅಥವಾ 17ನೇ ಅಧ್ಯಾಯ, 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪದ ವಿಭಾಗ ಯೋಗ. ಸೊ ಅಲ್ಲಿ ದೈವಿ ಮತ್ತು ಅಸುರಿ ಗುಣಗಳ ಲಕ್ಷಣಗಳ ಬಗ್ಗೆ ಬರುತ್ತೆ, ನೀವು ಹೇಳಿದಾಗೇನೆ ಈಗ. ಸೊ ಆದ್ದರಿಂದ ಯಾರು ಮನಸ್ಸು ಸ್ಥಿರವಾಗಿರುತ್ತೋ ಅವನಿಗೆ ಇದು ಅದರಿಂದ ಅವನು ಯಾವುದೇ ಗೊಂದಲಕ್ಕೆ ಒಳಗಾಗುವುದಿಲ್ಲ, ಅವನು ಸ್ಥಿರವಾಗಿರ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಈಗ ನೀವು ಅವ್ರು ಕೇಳಿದ್ರಲ್ವಾ ಅಂತ, ಅವ್ರು ಏನ್ ಹೇಳಿದ್ರು ಅಂದ್ರೆ ಅವನಿಗೆ ಅದರಿಂದ ಏನು ಇದಾಗುದಿಲ್ಲ, ಅಂದ್ರೆ ನಮ್ಗೆ ಗೊತ್ತಿರತ್ತೆ ಮತ್ತೆ ಪರಮಾತ್ಮನಿಗೆ ಗೊತ್ತಿರತ್ತೆ ನಾವು ಸರಿಯಾದ ಮಾರ್ಗದಲ್ಲಿದ್ದೇವೆ ಅಥವಾ ನಮ್ಗೆ. ಆದ್ರೆ ಬೇರೆಯವ್ರು ಮಾತಾಡೋದ್ರಿಂದ ನಮ್ಗೆ ಏನು ಎಫೆಕ್ಟ್ ಆಗುದಿಲ್ಲ ಅಂತ ಅವ್ರು ಕೇಳ್ತಾ ಇರೋಂಥದ್ದು. ಸೊ ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ನಿನ್ಗೆ ಅವಮಾನ ಆಗ್ತದೆ ಆ ರೀತಿ ಅಂತ ಹೇಳ್ತಾ ಇದ್ದಾರಲ್ವ ಪ್ರಭುಜಿ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾವು ಸಮಯ ಸಂದರ್ಭ. ಅಂದ್ರೆ ಕೃಷ್ಣ ಉದ್ಧವ ಗೀತೆಯಲ್ಲೇ ಬೇರೆ ರೀತಿನೇ ಹೇಳ್ತಾರೆ. ಉದ್ಧವ ಗೀತೆ ಅಂತ ನಾನ್ ಕೇಳಿದ್ದೆ ಆಕ್ಚುಲಿ ಅದನ್ನ, ಉದ್ಧವ ಗೀತೆ ಅಲ್ಲಿ ಹೇಳೋ ರೀತಿ ಯಾಕೆ ಅಂದ್ರೆ ಅವರ ಕರ್ತವ್ಯ ಮುಗಿಯದೆ ಅವ್ರು ಯಾವ್ದೇ ಆ ಕರ್ತವ್ಯವನ್ನು ಸ್ಕಿಪ್ ಮಾಡುವಂತದ್ದು ಮಾಡ್ಬಾರ್ದು ಅಂತ ಕೃಷ್ಣನ ಒಂದು ಉದ್ದೇಶ ಆಗಿರತ್ತೆ. ಅದರಿಂದ ಇವನ್ ಕರ್ತವ್ಯ ಮಾಡ್ಲೇಬೇಕಾಗಿರೋದ್ರಿಂದ ಈಗ ನಮ್ಗೆ ಒಂದು ಭಾವನೆ ಇರತ್ತೆ ಯಾರಾದ್ರೂ ಮೇಲೆ ಸದ್ಗುಣಗಳು ಅಂದ್ರೆ ಗುಣಗಳಲ್ಲಿ 6 ತರ ಒಟ್ಟಿಗೆ. ಅಂದ್ರೆ ಸದ್ಗುಣದಲ್ಲಿ ಸಾತ್ವಿಕ ಗುಣದಲ್ಲಿ 2 ತರ ಇದೆ ಅಲ್ವಾ, 3 ತರ ಇರುತ್ತೆ. ರಾಜಸ ಸಾತ್ವಿಕ, ತಾಮಸ ಸಾತ್ವಿಕ, ಸಾತ್ವಿಕ ಇದು ಇರ್ತದಲ್ವಾ, ಆ ತರ ಇರುತ್ತೆ. ಸೊ ಈಗ ನಾವು ರಾಜಸ ಸಾತ್ವಿಕರನ್ನು ನೋಡಿದ್ರೆ ಅದು ಕ್ಷತ್ರಿಯರಿಗೆ ಅನುಭವಿಸುತ್ತೆ. ಆಗ ಏನಾಗತ್ತಪ್ಪ ಅಂದ್ರೆ ಈ ಅರ್ಜುನನಿಗೆ ಕರ್ತವ್ಯ ಮಾಡೋದು ಮುಖ್ಯ. ಸಮಯದಲ್ಲಿ ಅವನು ಕರ್ತವ್ಯನ
ಬಿಡ್ಲಿಕ್ಕೆ ಇದು ಮಾಡ್ತಾ ಇದ್ದಾನೆ. ಆ ಮನಸ್ಸನ್ನ ಸ್ಥಿರ ಮಾಡ್ಬೇಕಾದ್ರೆ ನಮಗೆ ಯಾರ ಬಗ್ಗೆ ವೈರತ್ವ ಇದೆಯೋ ಅವರನ್ನ ನೆನಪಿಸ್ಬೇಕಾಗತ್ತೆ. ಆಗ ನನ್ಗೆ ಉತ್ಸಾಹ ಬರುತ್ತೆ ಮನ್ಸಲ್ಲಿ. ಹ್ಮ್. ಆ ರೀತಿ ಭಾವನೆಯಿಂದ ಕೃಷ್ಣ ಅವನನ್ನು ಆ ಇದಕ್ಕೆ ತರ್ತಾ ಇದ್ದಾನೆ. ಅಂದ್ರೆ ತಾಮಸ ಗುಣ ಇದಾಗ್ಬಿಟ್ಟಿದೆ, ಪ್ರಭಾವ ಬೀರಿದೆ, ವಿಷಾದ ಯೋಗ ಅಂತಾರಲ್ವಾ. ಹ್ಮ್. ಸೊ ಆ ರೀತಿ ವಿಷಾದ ಆದಾಗ ಆ ವ್ಯಕ್ತಿನ ಅಷ್ಟು ಸುಲಭ ಇರುವುದಿಲ್ಲ ಆ ಒಂದು ವಿಷಾದದಿಂದ ಹೊರಗೆ ತರುದು. ಆ ತರ್ಬೇಕಂದ್ರೆ ಅವನಿಗೆ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತದೆ ಅಂತ ಪಾಯಿಂಟ್ ಅನ್ನ ಅಲ್ಲಿ ತಂದು ಹೇಳಿದಾಗ ಮಾತ್ರ ಅವ್ನು ನಿಧಾನಕ್ಕೆ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಥವಾ ಅವನನ್ನು ನಾವು ಅದೇ ಮಾತಿನಿಂದ ಹೊರಗೆ ಕರ್ಕೊಂಡ್ ಬರ್ಬೇಕು. ಸೊ ವಿಷಾದದಿಂದ ಹೊರಗೆ ಬರೋಗೋಸ್ಕರನೇ ಕೃಷ್ಣ ಅರ್ಜುನನಿಗೆ ಆ ಮಾತನ್ನು ಹೇಳಿದ್ದೆ ಹೊರತು ಅಲ್ಲಿ ನಮ್ಗೆ ಅವರಿವರಿಂದ ವ್ಯತ್ಯಾಸ ಆಗುತ್ತೆ ಅಂತ ಅಲ್ಲ. ಅಂದ್ರೆ ದುರ್ಯೋಧನ ಮಾತಾಡ್ತಾರೆ ಅದರಿಂದ ಅಲ್ವಾ. ಯಾಕೆಂದ್ರೆ ನಾವು ಧರ್ಮದಲ್ಲಿ ನಡೀತಾ ಇದ್ದೇವೆ, ಧರ್ಮಸ್ಥರಾಗಿದ್ದೇವೆ ಅಂದ್ರೆ ಅದು ಯಾವುದು ನಮಗೆ ಶಾಸ್ತ್ರದ ಪ್ರಕಾರ ಶಾಸ್ತ್ರವನ್ನ ಅರ್ಥ ಮಾಡಿಕೊಂಡು ನೀವು ಸರಿಯಾದ ಮಾರ್ಗದಲ್ಲಿದ್ರೆ ಖಂಡಿತವಾಗಿಯೂ ನೀವು ಹೇಳಿದ್ ಕರೆಕ್ಟ್. ಆದರೆ ಇಲ್ಲಿ ಅರ್ಜುನನಿಗೆ ಅವನು ಯಾಕೆ ಹಾಗೆ ಹೇಳ್ತಾ ಇದ್ದಾನೆ ಅಂದ್ರೆ ನೀನು ಕರ್ತವ್ಯ ಮಾಡು ಅಷ್ಟೇ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಅವನು ಕ್ಷತ್ರಿಯ, ಅವನಿಗೆ ಕ್ಷತ್ರಿಯನಾದವನಿಗೆ ಕ್ಷತ್ರಿಯನ ಕರ್ತವ್ಯ ಇದೆ, ಅವನಿಗೆ ರಣಭೂಮಿಯಿಂದ ಓಡೋಗಬಾರ್ದು ಅನ್ನೋದನ್ನ ಅವನು ಹೇಳ್ತಾ ಇದ್ದಾನೆ. ನೀನು ಕ್ಷತ್ರಿಯನಾಗಿ ಆ ಕೆಲಸ ಮಾಡು, ಇಲ್ಲ ಅಂದ್ರೆ ಕ್ಷತ್ರಿಯನಾಗಿ ಅವನು ಕೆಲಸ ಮಾಡಿಲ್ಲ ಅಂದ್ರೆ ಅವನು ಶಾಸ್ತ್ರದ ವಿರುದ್ಧ ನಡ್ಕೊಂಡ ಹಾಗೆ. ಶಾಸ್ತ್ರದ ವಿರುದ್ಧ ಅವನು ನಡ್ಕೊಂಡ ಮೇಲೆ ಅವನಿಗೆ ಅಪವಾದ ಬಂದೇ ಬರುತ್ತೆ, ಅವನು ಅಪವಾದವನ್ನು ಎದುರಿಸಬೇಕಾಗತ್ತೆ ಅಲ್ವಾ. ಶಾಸ್ತ್ರದ ವಿರುದ್ಧ ಅವನು ನಡ್ಕೊಂಡ ಮೇಲೆ ಅವನ ಕರ್ತವ್ಯವನ್ನು ಅವನು ಮಾಡಿಲ್ಲ ಅಂತ ಆದ್ಮೇಲೆ ಅವನ ಅಪವಾದವನ್ನು ಎದುರಿಸಬೇಕಾಗತ್ತೆ. ಅವನು ಯಾವ ರೀತಿ ತಗೊಳ್ತಾನೆ, ಅವನು ಭಕ್ತನಾಗಿದ್ದಾಗ, ಮನಸ್ಸಿನಲ್ಲಿ ಅವನು ಸ್ಥಿರನಾಗಿದ್ದಾಗ, ಅವನ ಮನಸ್ಸು ಪೂರ್ತಿ ಭಗವಂತನಲ್ಲಿ ಸ್ಥಿರವಾಗಿದ್ದಾಗ ಅವನು ಅದನ್ನ ಬೇರೆ ರೀತಿ ತಗೊಳ್ತಾನೆ. ಆದ್ರೆ ಅವನು ಕರ್ತವ್ಯ ಮಾಡ್ತಾನೆ ಅಲ್ಲಿ. ಅರ್ಜುನಿಗೆ ಅದೇ ಹೇಳ್ತಾ ಇದ್ದಾನೆ ಅವನು. ಯಾಕೆ ಅದೇ ಹೇಳಿದ್ದೇನೆ ನಿಮಗೆ, ಅರ್ಜುನನು ಮತ್ತೆ ಕೃಷ್ಣನ ಸಂವಾದ ಏನಿದೆ ಅದು ಒಂದು ಕೃಷ್ಣನ ಸೃಷ್ಟಿ. ಅರ್ಜುನ ಅವನ ಭಕ್ತ, ಸಾಖ್ಯ ಭಾವದಲ್ಲಿ ಭಗವಂತನ ಭಕ್ತಿಯನ್ನ ಮಾಡ್ತಾ ಇರ್ತಾನೆ ಅರ್ಜುನ. ಆದರೆ ನಾವು ಅದನ್ನ ಯಾವುದೋ ಒಂದು ಲಾಜಿಕಲ್ ಆಗಿ ರೀಸನಿಂಗ್ ಮಾಡ್ತಾ ಹೋಗೋದಕ್ಕಿಂತ ಅಲ್ಲಿ ಏನು ಹೇಳಿದ್ದಾನೆ, ಓಕೆ ಕರ್ತವ್ಯ ಮಾಡಬೇಕು ಅನ್ನೋದನ್ನ ಅಷ್ಟೇ ತಿಳ್ಕೊಳ್ಳೋಣ ಇವತ್ತಿನ ಅಧ್ಯಾಯದಲ್ಲಿ. ಯಾರಿಗೆ ಯಾವ ಕರ್ತವ್ಯ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಸೊ ಅದನ್ನು ನಾವು ಮುಂದೆ ಹೋದಾಗ ಗುಣತ್ರಯ ವಿಭಾಗ ಯೋಗದಲ್ಲಿ ನೀವು ಹೇಳಿದಂಗೆ ರಾಜಸ ತಾಮಸ ಮತ್ತು ಸಾತ್ವಿಕ ಗುಣಗಳ ಬಗ್ಗೆ ಹೇಳಿದ್ದಾನೆ. ಅಲ್ಲಿ ನಮಗೆ ಅದ್ರ ಬಗ್ಗೆ ಅರ್ಥ ಆಗತ್ತೆ. ಸೊ ಸಾತ್ವಿಕ ಗುಣದಲ್ಲಿ ಇರುವವರು ಯಾವ ಥರ ಇರ್ತಾರೆ, ರಾಜಸ ಗುಣದಲ್ಲಿ ಇರುವವರು ಯಾವ ಥರ ಇರ್ತಾರೆ, ತಾಮಸ ಗುಣದಲ್ಲಿ ಇರುವವರು ಯಾವ ಥರ ಇರ್ತಾರೆ ಅನ್ನೋದ್ರ ಬಗ್ಗೆಯೂ ಅವನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಸೊ ಆವಾಗ ನಮಗೆ ಅದರ ಅರ್ಥ ಆಗತ್ತೆ. ಸೊ ನಮ್ಮಲ್ಲಿ ಇರುವಂತಹ ಗುಣಗಳ ಬಗ್ಗೆಯೂ ಅವನು ಹೇಳಿದ್ದಾನೆ. ದೈವಾಸುರ ಸಂಪದ ವಿಭಾಗದ ಯೋಗದಲ್ಲಿ ನಮ್ಮಲ್ಲಿಯೇ ಇರುವಂತಹ ದೈವಿ ಮತ್ತು ಆಸುರಿ ಗುಣಗಳು ಹೇಗೆ ನಾವು ಅದನ್ನು ಹೋಗಲಾಡಿಸಬಹುದು ಅನ್ನೋದನ್ನು ಹೇಳಿದ್ದಾನೆ. ಅದರಿಂದ ಅದಕ್ಕೆಲ್ಲ ಈಗ ನಿಜವಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದೇನು, ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರೋದೇನೆಂದರೆ ಪ್ರತಿಯೊಂದು ಗೊಂದಲಕ್ಕೆ ಕಾರಣ ನಮ್ಮ ಇಂದ್ರಿಯ ತೃಪ್ತಿಯ ಬಯಕೆ, ಕಾಮದಿಂದ ಕ್ರೋಧದಿಂದ ನಾವು ಅಂದರೆ ಸ್ಮೃತಿಭ್ರಂಶ, ಬುದ್ಧಿನಾಶ, ಮತ್ತೆ ನಮ್ಮ ಪತನ. ಇದನ್ನು ಅವನು ಹೇಳಿದ್ದಾನೆ. ಅಂದರೆ ಇಲ್ಲಿ ನಾವು ಕರ್ತವ್ಯ ಮಾಡಬೇಕು, ಆದರೆ ಇಂದ್ರಿಯ ತೃಪ್ತಿಯ ಕೆಲಸಗಳನ್ನು ಮಾಡಬಾರದು ಅನ್ನೋದನ್ನ ಮುಖ್ಯವಾಗಿ ಈ ಇದರಲ್ಲಿ ಹೇಳಿದ್ದಾನೆ ಅವನು. ಹರೇ ಕೃಷ್ಣ ಪ್ರಭುಜಿ. ಓಕೆ, ಬೇರೆ ಯಾರಿಗಾದ್ರೂ ಏನಾದರೂ ಬೇರೆ ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಓಕೆ, ನಾಳೆ ಕರ್ಮಯೋಗದಲ್ಲಿ ಕರ್ಮಗಳ ಬಗ್ಗೆ ಹೇಗೆ ಮಾಡೋದು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು. ಥ್ಯಾಂಕ್ ಯು ಪ್ರಭುಜಿ, ನಿಮ್ಮ ಶೇರ್ ಮಾಡಿದ್ದಕ್ಕೆ. ಗಣೇಶ್ ಪ್ರಭುಜಿ, ಚೆನ್ನಾಗಿದೆ. ಜ್ಞಾನದ ಅನ್ವೇಷಣೆಯಲ್ಲಿ ಇದ್ದೀರಾ ನೀವು. ಸೊ ನಾವು ಸಹಿತ ಜ್ಞಾನದ ಅನ್ವೇಷಣೆಯಲ್ಲಿಯೇ ಇದ್ದೇವೆ. ಸೊ ಭಗವಂತ ಏನು ಹೇಳ್ತಾನೆ ಅನ್ನೋದನ್ನು ಮುಂದೆ ನೀವೇ ಅರ್ಥ ಮಾಡ್ಕೊಳ್ಳಿ ಭಗವದ್ಗೀತೆಯಲ್ಲಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಈಗ ನಾವೆಲ್ಲ ಒಂದು ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ಬಿಡೋಣ. 108 ಪ್ರತಿದಿನ ಕ್ಲಾಸ್ ಕೊನೆಯದಲ್ಲಿ ಇದು ನಮಗೆ ಚೈತನ್ಯ ಮಹಾಪ್ರಭುಗಳು
ಕೊಟ್ಟಿರುವಂತಹದ್ದು, ಶಾಸ್ತ್ರದಲ್ಲಿ ಇರುವಂತಹದ್ದು. ಇದನ್ನು ಜಪ ಮಾಡುವುದರಿಂದ ನಮ್ಮ ಮನಸ್ಸು ಕೃಷ್ಣನಲ್ಲಿ ಸ್ಥಿರವಾಗ್ತಾ ಹೋಗುತ್ತೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಹರೇ ಹರೇ, ಹರೇ ಹರೇ, ಹರೇ ರಾಮ ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ, ಶೀಲಾ ಪ್ರಭುಪಾದಕ್ಕೆ ಜಯವಾಗಲಿ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಇಲ್ಲಿ ನಡೆದಿರುವ ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಮತ್ತೆ ನಾಳೆ ಭೇಟಿಯಾಗೋಣ, ಸೇಮ್ ಟೈಮ್. ಹರೇ ಕೃಷ್ಣ. ಕರ್ಮಯೋಗ 3ನೇ ಅಧ್ಯಾಯದೊಂದಿಗೆ. ಧನ್ಯವಾದಗಳು. ಶುಭರಾತ್ರಿ ಎಲ್ರಿಗೂ.